ಸ್ಥಾನ, ಉಪನಿಷತ್ತುಗಳ ಗಮ್ಯಸ್ಥಾನ, ಮಹಾನ್ ಮುನಿಗಳ ಸರ್ವಸ್ವ ಮತ್ತು ತಮ್ಮ ಭಕ್ತರ ಸುಂದರ ಆಶ್ರಯ ತಾಣ ಹಾಗೂ ಕಮಲ ನೇತ್ರೆಯರಾದ ಗೋಪಿಯರ ಪ್ರೇಮದ ಸಾರ. ಅವರು ಮತ್ತೊಮ್ಮೆ ನನ್ನ ದೃಷ್ಟಿಗೆ ವಸ್ತುವಾದರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಎಲ್ಲ ದೇವತೆಗಳೇ, ಇವರೆಲ್ಲ ದೇವತೆಗಳು ಅಷ್ಟೇ. ಆದ್ರೆ ಭಗವಂತ ಮಾತ್ರ ಈ ದೇವತೆಗಳಿಗೆಲ್ಲ ಯಜಮಾನ ಯಾರು? ಭಗವಂತ. ಎಲ್ಲರಿಗೂ ಸುಪ್ರೀಂ ಗಾಡ್ ಯಾರು? ಅವನು ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ. ಎಲ್ಲ ಉಪನಿಷತ್ತುಗಳ ಸಾರ ಈ ಒಂದು ಚೈತನ್ಯ ಚರಿತಾಮೃತ, ಭಗವದ್ಗೀತೆ ಇದನ್ನ ಹೇಳ್ಬೋದು. ಮಹಾಮುನಿಗಳ ಸರ್ವಸ್ವ, ತಮ್ಮ ಭಕ್ತರ ಸುಂದರ ಆಶ್ರಯ ತಾಣ ಹಾಗೂ ಕಮಲ ನೇತ್ರಿಯರಾದ ಗೋಪಿಯರ ಪ್ರೇಮದ ಸಾರ. ಅವರು ಮತ್ತೊಮ್ಮೆ ನನ್ನ ದೃಷ್ಟಿಗೆ ವಸ್ತುವಾದರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. 52ನೇ ಶ್ಲೋಕ ಹೌದು. ಅಪಾರ ಕಸ್ಯಾಪಿ ಪ್ರಣಯೀ ಜನವೃಂದಸ್ಯ ಕುತಕೇ ರಸಾ ಸೋಮಂ ಅತ್ವ ಮಧುರಿಂ ಉಪಭುಕ್ತಂ ಕಂ ಅಪಿ ಯಃ ರುಚಂ ಸ್ವಾಂ ಅವಾವ್ರೇ ದ್ಯುತಿಂ ಇಹ ತ್ವತೀಯಂ ಪ್ರಕಟಯನ್ ಸಾ ದೇವಾಃ ಚೈತನ್ಯಾಕೃತಿಃ ಅತಿತರಂ ನ ಕೃಪಯತುಃ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತನ್ನಲ್ಲಿ ಪ್ರೇಮವಿಟ್ಟಿದ್ದ ಬಹುಸಂಖ್ಯೆಯ ಅಪ್ಸರೆಯಲ್ಲಿ ಒಬ್ಬಳು ರಾಧೆಯು ಅಮಿತ ಅಮೃತ ಸದೃಶ ಪ್ರೇಮದ ರಸಗಳನ್ನು ಸವಿಯಲು ಭಗವಾನ್ ಕೃಷ್ಣನು ಅಪೇಕ್ಷಿಸಿದನು. ಆದ್ದರಿಂದ ಅವನು ಭಗವಾನ್ ಚೈತನ್ಯನ ರೂಪವನ್ನು ಧರಿಸಿದ್ದಾನೆ. ತನ್ನ ಶ್ಯಾಮಲ ವರ್ಣವನ್ನು ಮುಚ್ಚಿಟ್ಟು ರಾಧೆಯ ಕಂಗೊಳಿಸುವ ಹಳದಿ ಮೈಬಣ್ಣದ ಪ್ರಭೆಯಲ್ಲಿ ಅವನು ಆ ಪ್ರೇಮವನ್ನು ಸವಿದು ನೋಡಿದ್ದಾನೆ. ಆ ಪೂಜ್ಯ ಭಗವಾನ್ ಚೈತನ್ಯರು ನಮ್ಮಲ್ಲಿ ಅನುಗ್ರಹ ತೋರಲಿ. ಭಾವಾರ್ಥ: ಈ ಶ್ಲೋಕಗಳನ್ನು ಶ್ರೀಲ ರೂಪ ಗೋಸ್ವಾಮಿ ವಿರಚಿತ ಸ್ತವಮಾಲ ಎಂಬ ಗ್ರಂಥದಿಂದ ಆಯ್ದುಕೊಂಡಿದೆ. ಶ್ಲೋಕ 51 ಪ್ರಥಮ ಶ್ರೀ ಚೈತನ್ಯಾಷ್ಟಕದ 2ನೆಯ ನುಡಿ ಹಾಗೂ ಶ್ಲೋಕದ 52 ದ್ವಿತೀಯ ಶ್ರೀ ಚೈತನ್ಯಾಷ್ಟಕದ 3ನೆಯ ನುಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಷ್ಟೊಂದು ಜನ ಗೋಪಿಕೆಯರಿದ್ರಲ್ವಾ, ಎಲ್ಲರಿಗಿಂತ ಒಂದು ಆಹ್ಲಾದಿನಿ ಶಕ್ತಿ ಯಾರು ಅಂತ ಹೇಳಿದ್ರೆ ಅವಳು ರಾಧಾರಾಣಿ. ಹಾಗಾಗಿ ಆ ರಾಧಾರಾಣಿಯ ಶಕ್ತಿಯ ಅವಳ ಅನುಭವವನ್ನ ನೋಡೋದಕ್ಕೋಸ್ಕರ ಭಗವಾನ್ ಚೈತನ್ಯರು ಬಂದಿದ್ದಾರೆ ಅಲ್ವಾ. ಇಲ್ಲಿ ಕೃಷ್ಣ ಚೈತನ್ಯ, ರಾಧಾರಾಣಿ ಮತ್ತೆ ಕೃಷ್ಣ ಇಬ್ರು ಒಂದೇ ಆಗಿರ್ತಾರೆ. ಹಾಗಾಗಿ ಆ ಒಂದೇ ಶಕ್ತಿಯನ್ನ ನಾವು ಚೈತನ್ಯ ಪ್ರಭುಗಳಲ್ಲಿ ನೋಡಬಹುದು. 53ನೇ ಶ್ಲೋಕ ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ. ಶ್ಲೋಕ 53. ಭಾವಗ್ರಹಣೇರ ಹೇತು ಕೈಲ ಧರ್ಮ ಸ್ಥಾಪನ ತಾರ ಮುಖ್ಯ ಹೇತು ಕಹಿ ಶುನು ಸರ್ವ ಜನ. ಭಾವಗ್ರಹಣೇರ ಇದು ಪದಾರ್ಥ ಓದ್ಬೇಕಾ ಮಾತಾಜಿ? ನಾವು ಓದ್ತಿರ್ಲಿಲ್ಲ, ನೀವೆಲ್ಲರೂ ಮೊದ್ಲಿಂದ ಓದ್ತಾ ಇದ್ರ ಪದಗಳ ಅರ್ಥ? ಹರೇ ಕೃಷ್ಣ. ಹೌದು ಮಾತಾಜಿ, ಓದ್ತಾ ಇದ್ದೆ. ಮಾತಾಜಿ ಅಲ್ವಾ, ಶ್ಲೋಕಗಳು ಮುಂದೆ ಇಲ್ಲ ನೀವು ಓದ್ತೀವಿ, ನಮ್ಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ರೆ ಓದಿ ಮಾತಾಜಿ. ಟೈಮ್ ಆಗೋಕೆ ಬೇಡ ಅಂತ ಹೇಳಿದ್ರಲ್ಲ ಮಾತಾಜಿ. ಮಾತಾಜಿ. ದೈವವನ್ನು ಆಧರಿಸಿದ ಪ್ರೇಮವನ್ನು ಸ್ವೀಕರಿಸುವುದು ಅವರು ಅವತರಿಸುವುದಕ್ಕೆ ಮುಖ್ಯ ಕಾರಣ. ಅಲ್ಲದೆ ಈ ಯುಗದ ಜನರಿಗಾಗಿ ಧಾರ್ಮಿಕ ಪದ್ಧತಿಯನ್ನು ಪುನರ್ ಸ್ಥಾಪಿಸಿದರು. ಆ ಕಾರಣ ಯಾವುದೆಂಬುದನ್ನು ಈಗ ವಿವರಿಸುತ್ತೇನೆ. ಎಲ್ಲರೂ ದಯವಿಟ್ಟು ಆಲಿಸಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈಗ ಅರ್ಥ ಆಗ್ತಾ ಇದೆ ಅಲ್ವಾ? ದೈವೋನ್ಮಾದವನ್ನು ಆಧರಿಸಿದ ಪ್ರೇಮವನ್ನು ಸ್ವೀಕರಿಸುವುದು ಅವರು ಅವತರಿಸುವುದಕ್ಕೆ ಮುಖ್ಯ ಕಾರಣ. ಮುಖ್ಯವಾಗಿ ಅವ್ರಿಗೆ ಏನ್ ಬೇಕಾಗಿತ್ತು? ರಾಧಾರಾಣಿ ಇಷ್ಟೊಂದು ಸಂತೋಷವಾಗಿದ್ದಾರಲ್ಲ, ಹೇಗೆ ನನ್ನನ್ನ ನೆನ್ಸ್ಕೊಂಡು ಅಂತ ಅನುಭವ ರಾಧಾರಾಣಿಗೆ ಆಗ್ತಾ ಇದೆ ಅಂದ್ರೆ ತನ್ನನ್ನ ತಾನೇ ಅನುಭವಿಸ್ತಾ ಇದ್ದಾನೆ ಭಗವಂತ ಚೈತನ್ಯ ಮಹಾಪ್ರಭುಗಳಾಗಿ ಬಂದು. ಅದ್ರ ಜೊತೆಗೆ ಜನರಿಗೆ ಒಂದು ಧಾರ್ಮಿಕ ಪದ್ಧತಿಯನ್ನು ಕೂಡ ಸ್ಥಾಪನೆ ಮಾಡ್ಬೇಕಾಗಿತ್ತು, ಯುಗ ಧರ್ಮವನ್ನ ಕೊಡ್ಬೇಕಾಗಿತ್ತು. ಹಾಗಾಗಿ ಅದ್ರ ಬಗ್ಗೆ ನಾನು ಮುಂದೆ ವಿವರಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 54 ಓದಿ. ಹರೇ ಕೃಷ್ಣ. ಓದಿ ಮಾತಾಜಿ. ಎಷ್ಟೊಂದ್ ಜನ ಇದ್ದೀರಾ, ಯಾಕೆ ಯಾರು ಮಾತಾಡ್ತಾ ಇಲ್ಲ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೈಲ ಆಭಾಸ ಹಿ ಶ್ಲೋಕೇರ ಆತ ಪ್ರಕಾಶ. ಅನುವಾದ: ಭಗವಂತನ ಅವತರಿಸಿ ಬರಲು ಇದ್ದ ಕಾರಣಗಳನ್ನು ಹರೇ ಕೃಷ್ಣ ಮಾತಾಜಿ. ಪ್ರಮುಖ ಕಾರಣವನ್ನು ವಿವರಿಸುವ ಶ್ಲೋಕದ ಬಗೆಗೆ ಈ ಮೊದಲು ಕೆಲವು ಸೂಚನೆಗಳನ್ನು ನೀಡಿದ್ದಾನು. ಈಗ ನಾನು ಆ ಶ್ಲೋಕದ ಪೂರ್ಣಾರ್ಥವನ್ನು ಪ್ರಕಟಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 55ನೇ ಶ್ಲೋಕ.
कृष्ण प्राण है ಬೇಗ ಬೇಗ ಓದ್ಬೇಕು, ಟೈಮ್ ಆಗುತ್ತೆ. ಓದಿ. ಓದಿದ್ರೆ ಓದಿ ಮಾತಾಜಿ, ಯಾರು ಓದಿಲ್ಲ. ಓದಿ ಓದಿ ಮಾತಾಜಿ. ಶ್ಲೋಕ 55. ರಾಧಾ ಕೃಷ್ಣ ಪ್ರಣಯ ವಿಕುತಿರಿ ಲಾದಿನಿ ಶಕ್ತಿರಾಸ್ಮಾತ್ ಏಕಾತ್ಮಾನವ್ ಅಪಿ ಭುವಿ ಪುರಾ ದೇಹಾಭೇದಂ ಗತೌ ತೌ ಚೈತನ್ಯಾಖ್ಯಂ ಪ್ರಕಟಂ ಹದ್ನಾ ತದ್ ದ್ವಯಂ ಚೈಕ್ಯಂ ಆಪ್ತಂ ರಾಧಾ ಭಾವಾದ್ಯುತಿ ಸುವಿಲಿತಂ ನೌಮಿ ಕೃಷ್ಣ ಸ್ವರೂಪಂ. ಅನುವಾದ: ರಾಧೆ ಹಾಗೂ ಕೃಷ್ಣ ಇವರ ಪ್ರೇಮದ ವಿವರಗಳು ಭಗವಂತನ ಅಂತರಂಗದ ಹ್ಲಾದಿನಿ ಶಕ್ತಿಯ ಲೋಕೋತ್ತರ ಅಭಿವ್ಯಕ್ತಿಗಳಾಗಿವೆ. ವ್ಯಕ್ತಿತ್ವದ ಮಟ್ಟಿಗೆ ರಾಧೆ ಹಾಗೂ ಕೃಷ್ಣ ಇಬ್ಬರೂ ಒಂದೇ, ಆದರೂ ಅವರು ಎಂದೆಂದಿಗೂ ಬೇರೆ ಬೇರೆ ಆದರು. ಈ ಎರಡು ಲೋಕೋತ್ತರ ವ್ಯಕ್ತಿತ್ವಗಳು ಶ್ರೀಕೃಷ್ಣ ಚೈತನ್ಯರ ರೂಪದಲ್ಲಿ ಪುನಃ ಒಂದಾಗಿವೆ. ತಾವು ಸ್ವಯಂ ಕೃಷ್ಣನೇ ಆದರೂ ಶ್ರೀಮತಿ ರಾಧಾರಾಣಿಯ ಮನೋಭೂಮಿಕೆ ಹಾಗೂ ಮೈಬಣ್ಣ ಎರಡನ್ನೂ ಒಳಗೊಂಡು ಪ್ರಕಟ ರೂಪಕ್ಕೆ ಬಂದಿರುವ ಆ ಕೃಷ್ಣ ಚೈತನ್ಯರಿಗೆ ನಾನು ತಲೆಬಾಗಿ ನಮಸ್ಕರಿಸುತ್ತೇನೆ. ಭಾವಾರ್ಥ: ಪ್ರಸ್ತುತ 55ನೇ ಸಂಖ್ಯೆಯ ಶ್ಲೋಕವನ್ನು ಶ್ರೀಲ ಸ್ವರೂಪ ದಾಮೋದರ ಗೋಸ್ವಾಮಿಯವರ ದಿನಚರಿ ಪುಸ್ತಕದಿಂದ ಆಯ್ದುಕೊಂಡಿದೆ. ಇದು ಶ್ರೀ ಚೈತನ್ಯ ಚರಿತಾಮೃತದ ಮೊದಲ 14 ಶ್ಲೋಕಗಳಲ್ಲಿ 5ನೇಯದಾಗಿ ಬಂದಿದೆ. ಧನ್ಯವಾದಗಳು ಮಾತಾಜಿ. ಮಾತಾಜಿ ದಂಡವತ್ ಪ್ರಣಾಮ್. ಶ್ಲೋಕ 56. ನೆಕ್ಸ್ಟ್ ಸ್ವಲ್ಪ ಹೇಳ್ತೇನೆ. ನೆಕ್ಸ್ಟ್ ಓದಿ ಮಾತಾಜಿ. ಮಾತಾಜಿ ರಾಧೆ ಹಾಗೂ ಕೃಷ್ಣ ಮೇಲೆ ಸ್ಕ್ರಾಲ್ ಮಾಡಿ ಮಾತಾಜಿ. ಅಲ್ಲಲ್ಲ, ನೆಕ್ಸ್ಟ್ ಓದಿ, ಒಂದ್ ನಿಮಿಷ. ರಾಧೆ ಹಾಗೂ ಕೃಷ್ಣ ಇವರ ಪ್ರೇಮದ ವಿವರಗಳು ಭಗವಂತನ ಅಂತರಂಗದ ಹ್ಲಾದಿನಿ ಶಕ್ತಿಯ ಲೋಕೋತ್ತರ ಅಭಿವ್ಯಕ್ತಿಗಳಾಗಿವೆ. ಅಂದ್ರೆ ಭಗವಂತನಲ್ಲಿ 3 ರೀತಿಯ ಅಂತರಂಗ ಶಕ್ತಿಗಳಿವೆ. ಯಾವ್ದ್ಯಾವ್ದು ಹೇಳ್ತೀರಾ? ಹರೇ ಕೃಷ್ಣ. ಬಹಿರಂಗ, ಅಂತರಂಗ, ಮತ್ತೆ ಅಲ್ಲಲ್ಲ, ನಾನು ಅಂತರಂಗ ಶಕ್ತಿಯಲ್ಲೇ 3 ರೀತಿಯ ಶಕ್ತಿ ಇದೆ ಅಂತ ಹೇಳ್ತಾ ಇರೋದು. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಬೇರೆ. ಈ ಅಂತರಂಗ ಶಕ್ತಿಯಲ್ಲಿ 3 ಶಕ್ತಿಗಳು. ಲಾದಿನಿ ಶಕ್ತಿ, ಲಾದಿನಿ ಹಾ ಶಕ್ತಿ, ಹಾ ತಟಸ್ಥ ಶಕ್ತಿ. ಅಲ್ಲ ಅದು ತಟಸ್ಥ. ಬೇರೆ ಬರುತ್ತೆ ಬಿಡಿ. ಆ ತಟಸ್ಥ ಶಕ್ತಿ, ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ ಬೇರೆ ಇದೆ, ಆಯ್ತಲ್ವಾ? ಈ ಅಂತರಂಗ ಶಕ್ತಿಯಲ್ಲಿ 3 ಶಕ್ತಿಗಳು. ಒಂದು ಯಾವ್ದು? ಗೊತ್ತು, ಮರ್ತಿದ್ದೀನಿ. ಲಾದಿನಿ ಇಲ್ಲೇ ಇದೆ ಲಾದಿನಿ ಶಕ್ತಿ. ಇನ್ನೆರಡು ಹೇಳಿ. ಸಂವಿತ್ ಮತ್ತು ಸಂಧಿನಿ ಹಾಗೂ ಹ್ಯಾದಿನಿ. ಈ 3 ಶಕ್ತಿಗಳು ಇದೆ: ಸಂಧಿನಿ ಶಕ್ತಿ, ಸಂವಿತ್ ಶಕ್ತಿ ಮತ್ತೆ ಲಾದಿನಿ ಶಕ್ತಿ. ಅಂತರಂಗ ಶಕ್ತಿಗಳಲ್ಲಿ 3 ವಿಧ. ಯಾವ್ದ್ಯಾವ್ದು ಅಂದ್ರೆ ಸಂಧಿನಿ ಶಕ್ತಿ, ಸಂವಿತ್ ಶಕ್ತಿ, ಲಾದಿನಿ ಶಕ್ತಿ. ಸಂಧಿನಿ ಶಕ್ತಿ ಅಂದ್ರೆ ಅಸ್ತಿತ್ವವನ್ನ ನೀಡುವಂತಹ ಒಂದು ಶಕ್ತಿ. ಸಂವಿತ್ ಶಕ್ತಿ ಜ್ಞಾನವನ್ನ ನೀಡುತ್ತೆ. ಲಾದಿನಿ ಶಕ್ತಿ ಅಂದ್ರೆ ಆನಂದ ಮತ್ತೆ ಪ್ರೇಮವನ್ನ ನೀಡುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ವ್ಯಕ್ತಿತ್ವದ ಮಟ್ಟಿಗೆ ರಾಧೆ ಹಾಗೂ ಕೃಷ್ಣ ಇಬ್ಬರು ಒಂದೇ, ಅವರಿಬ್ರು ಒಂದೇನೆ, ಆದರೂ ಅವರು ಎಂದೆಂದಿಗೂ ಬೇರೆ ಬೇರೆಯಾದರು. ಈ 2 ಲೋಕೋತ್ತರ ವ್ಯಕ್ತಿತ್ವಗಳು ಶ್ರೀ ಕೃಷ್ಣ ಚೈತನ್ಯರ ರೂಪದಲ್ಲಿ ಪುನಃ ಒಂದಾಗಿವೆ. ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯೂ ಹೌದು, ಶ್ರೀ ಕೃಷ್ಣನೂ ಹೌದು. ಆ 2 ವ್ಯಕ್ತಿತ್ವವನ್ನ ನಾವು ಚೈತನ್ಯ ಮಹಾಪ್ರಭುಗಳಲ್ಲಿ ಕಾಣಬಹುದು. ತಾವು ಸ್ವಯಂ ಕೃಷ್ಣನೇ ಆದರೂ ಶ್ರೀಮತಿ ರಾಧಾರಾಣಿಯ ಮನೋಭೂಮಿಕೆ ಹಾಗೂ ಮೈಬಣ್ಣ ಎರಡನ್ನೂ ಒಳಗೊಂಡು ಪ್ರಕಟ ರೂಪಕ್ಕೆ ಬಂದಿರುವ ಆ ಕೃಷ್ಣ ಚೈತನ್ಯರಿಗೆ ನಾನು ತಲೆಬಾಗಿ ನಮಸ್ಕರಿಸುತ್ತೇನೆ. ಚೈತನ್ಯ ಮಹಾಪ್ರಭುಗಳನ್ನ ನಾವು ಆರಾಧನೆ ಮಾಡಿದ್ರೆ, ರಾಧಾರಾಣಿಯನ್ನ, ಕೃಷ್ಣನನ್ನ, ಎಲ್ಲರನ್ನ ಆರಾಧನೆ ಮಾಡಿದಷ್ಟು ನಮ್ಗೆ ಆ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. 56ನೇ ಶ್ಲೋಕ ಓದಿ ಮಾತಾಜಿ ಈಗ. ಶ್ಲೋಕ 56. ರಾಧಾ ಕೃಷ್ಣ ಏಕ ಆತ್ಮ ದೋ ಹಿ ದೇಹದಾರಿ ಅನ್ಯ ನಹಿ ವಿಲಾಸ ರಸ ಅಸ್ವಧನ ಕರೋಹಿ. ಇನ್ನೊಂದ್ಸಲ ಓದಿ ಮಾತಾಜಿ. ಅನ್ಯೋನ್ಯೆ. ಇನ್ನೊಂದ್ಸಲ ಓದಿ. ಅನ್ಯೋನ್ಯ ಹರೇ ಕೃಷ್ಣ ಮಾತಾಜಿ. ವಿಲಾಸ ಹರೇ ಕೃಷ್ಣ ರಸ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಮಾತಾಜಿ ಇದು ಶ್ಲೋಕ ನೀವೇ ಹೇಳ್ಕೊಟ್ಬಿಡಿ ಮಾತಾಜಿ, ನಮಗ್ ಬರಲ್ಲ ಹೇಳಕ್ಕೆ. ಹೌದಾ? ಮೊದ್ಲೆಲ್ಲ ಅವರೇ ಹೇಳ್ಕೊಡ್ತಾ ಇದ್ರು ಮಾತಾಜಿ, ಶ್ಲೋಕಗಳು ಹೇಳ್ಕೊಡ್ತಾ ಇದ್ರು, ನಾವು ಅನುವಾದ ಭಾವಾರ್ಥ ಓದ್ತಾ ಇದ್ವಿ ಮಾತಾಜಿ. ಹೌದಾ? ಮಾತಾಜಿ. ಹೇಳ್ಕೊಡ್ತೀನಿ. ಆಗ ನನ್ನ ಶ್ಲೋಕಗಳು ತುಂಬಾ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ಬೋದಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ದೆ. ಹೇಳ್ಕೊಡ್ಲಾ? ಹೇಳ್ಕೊಟ್ಬಿಡಿ ಮಾತಾಜಿ ಶ್ಲೋಕಗಳು ನೀವೇ. ರಾಧಾ ಕೃಷ್ಣ ಏಕ ಓದಿ ಓದಿ. ನಿಮಗ್ ಬರ್ಲಿಲ್ಲ ಅಂದಿದ್ ನಾನು ಹೇಳ್ಕೊಡ್ತೀನಿ. ಹೇಳಿ ಮಾತಾಜಿ. ರಾಧಾ ಕೃಷ್ಣ ಏಕ ಆತ್ಮ ದೋ ಹಿ ದೇಹದಾರಿ
ಅನ್ಯ ಅನ್ಯೋನ್ ಅನ್ಯಾನೋ ಅನ್ಯೋನ್ಯ 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 ವಿಲಾಸ ರಸ ಆಸ್ವಾದನ ಕೋರಿ ಹಾ ಕರಿ ಈಗ ಎಲ್ಲಾರು ಒಂದ್ಸಲ ಹೇಳಿ. ರಾಧಾ ಕೃಷ್ಣ ಏಕ ಆತ್ಮದು ಏ ದೇಹಧರಿ ರಾಧಾ ಕೃಷ್ಣ ಏಕ ಆತ್ಮದ್ದು ಏ ದೇಹ ದೇಹಧರಿ ಅನ್ಯೋನ್ಯೇ ವಿಲಾಸೆ ರಸ ಆಸ್ವಾದನ ಕರಿ ಅನ್ಯೋನ್ಯ ವಿಲಾಸೆ ವಿಲಾಸೆ ರಸ ರಸ ಆಸ್ವಾದನ ಆಸ್ವಾದನ ಕರಿ. ಕರಿ. ಅನುವಾದ ಓದಿ. ಅನುವಾದ. ರಾಧೆ ಹಾಗೂ ಕೃಷ್ಣ ಈ ಇಬ್ಬರು ಒಂದೇ, ಆದರೆ ಅವರು ಎರಡು ದೇಹಗಳನ್ನು ಧರಿಸಿದ್ದಾರೆ. ಹೀಗೆ ಅವರಿಬ್ಬರು ಪ್ರೇಮರಸವನ್ನು ಸವಿಯುತ್ತಾ ಪರಸ್ಪರ ಸುಖಿಸುತ್ತಾರೆ. ಭಾವಾರ್ಥ. ರಾಧೆ ಹಾಗೂ ಕೃಷ್ಣ ಈ ಇಬ್ಬರು ಪರಲೌಕಿಕರು. ಐಕಿಕ ಭೋಗವಾದಿಗಳ ಪಾಲಿಗೆ ಗಂಟಾಗಿದ್ದಾರೆ. ರಾಧೆ ಹಾಗೂ ಕೃಷ್ಣರ ಬಗೆಗೆ ಶ್ರೀಲ ರೂಪ ದಾಮೋದರ ಗೋಸ್ವಾಮಿಯವರ ದಿನಚರಿ ಪುಸ್ತಕದಲ್ಲಿ ದಾಖಲಾಗಿರುವ ಮೇಲಿನ ವರ್ಣನೆ ತೀರಾ ಸಂಗ್ರಹ ರೂಪದಲ್ಲಿದೆ. ಆದರೆ ಈ ಲೋಕೋತ್ತರ ದಂಪತಿಯ ಸುತ್ತಲಿನಲ್ಲಿ ನಿಗೂಢತೆಯನ್ನು ಅರ್ಥ ಮಾಡಿಕೊಳ್ಳಲು ವ್ಯಕ್ತಿಗಳಿಗೆ ಕಿಂಚಿತ್ತಾದರೂ ಆಧ್ಯಾತ್ಮಿಕ ಒಳನೋಟ ಇರಬೇಕಾಗುತ್ತದೆ. ಇಲ್ಲಿ ಮಾತಾಜಿ ನೆಕ್ಸ್ಟ್ ಓದೋಣ. ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ರಾಧೆ ಹಾಗೂ ಕೃಷ್ಣ ಈ ಇಬ್ಬರು ಪಾರಲೌಕಿಕರು, ಐಹಿಕ ಭೋಗವಾದಿಗಳ ಪಾಲಿಗೆ ಕಗ್ಗಂಟಾಗಿದ್ದಾರೆ. ಯಾರು ಈ ಐಹಿಕದಲ್ಲೇ ಮುಳುಗೋಗಿದ್ದಾರೋ, ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ವೋ ಅವ್ರಿಗೆ ರಾಧಾಕೃಷ್ಣರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ರಾಧೆ ಹಾಗೂ ಕೃಷ್ಣರ ಬಗೆಗೆ ಶ್ರೀಲ ಸ್ವರೂಪ ದಾಮೋದರ ಗೋಸ್ವಾಮಿಯವರ ದಿನಚರಿ ಪುಸ್ತಕದಲ್ಲಿ ದಾಖಲಾಗಿರುವ ಮೇಲಿನ ವರ್ಣನೆ ತೀರಾ ಸಂಗ್ರಹ ರೂಪದಲ್ಲಿದೆ. ಆದರೆ ಈ ಲೋಕೋತ್ತರ ದಂಪತಿಯ ಸುತ್ತಲಿನ ನಿಗೂಢತೆಯನ್ನು ಅರ್ಥ ಮಾಡಿಕೊಳ್ಳಲು ವ್ಯಕ್ತಿಗೆ ಕಿಂಚಿತ್ತಾದರೂ ಆಧ್ಯಾತ್ಮಿಕ ಒಳನೋಟ ಇರಬೇಕಾಗುತ್ತದೆ. ಈ ರಾಧಾಕೃಷ್ಣರನ್ನ ಕೆಲವರು ಹೇಗೇಗೋ ಏನೋ ಜ್ಞಾನ ಇರಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಅದು ತಪ್ಪು. ಹಾಗಾಗಿ ಸರಿಯಾದ ರೀತಿಯಲ್ಲಿ ನಾವು ಜ್ಞಾನವನ್ನ ಪಡ್ಕೊಂಡು ಆಮೇಲೆ ಮಾತಾಡ್ಬೇಕಾಗುತ್ತೆ. ಆದ್ರೆ ಕೆಲವರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ, ರಾಧಾಕೃಷ್ಣರ ಬಗ್ಗೆ ಬೇರೆ ಏನೇನೋ ಮಾತಾಡ್ತಾ ಇರ್ತಾರೆ. ಹಾಗಾಗಿ ನಾವು ಈ ಭಗವದ್ಗೀತೆ, ಭಾಗವತ ಎಲ್ಲವನ್ನ ಸರಿಯಾಗಿ ಓದಿ ಅರ್ಥ ಮಾಡ್ಕೊಂಡಾಗ ಮಾತ್ರ, ಚೈತನ್ಯ ಚರಿತಾಮೃತ ಇದೆಲ್ಲವನ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಾಗ ಮಾತ್ರ ರಾಧಾಕೃಷ್ಣರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನಮ್ಗೆ ಸಿಗ್ತಾ ಹೋಗುತ್ತೆ. ಓದಿ ಇಲ್ಲಿಂದ, ಬೇರೆಯವರು ಓದಿ ಇಲ್ಲಿಂದ. ಇಲ್ಲಿ ಒಬ್ಬನೇ ಇಬ್ಬರಾಗಿ ಸುಖ ಪಡುತ್ತಿದ್ದಾನೆ. ಶ್ರೀಕೃಷ್ಣನು ಶಕ್ತಿಯ ಅಪಾರ ಅವತಾರ ಹಾಗೂ ಶ್ರೀಮತಿ ರಾಧಾರಾಣಿಯು ಕೃಷ್ಣನ ಅಂತರಂಗ ಶಕ್ತಿ. ವೇದಾಂತ ದರ್ಶನದ ಪ್ರಕಾರ ಶಕ್ತನಿಗೂ ಶಕ್ತಿಗೂ ವ್ಯತ್ಯಾಸವೇನೂ ಇಲ್ಲ, ಅವೆರಡೂ ಒಂದೇ. ಬೆಂಕಿಯಿಂದ ಶಾಖವನ್ನು ಹೇಗೆ ಬೇರ್ಪಡಿಸಲಾಗುವುದೋ ಹಾಗೆ ನಾವು ಶಕ್ತ ಮತ್ತು ಶಕ್ತಿಯ ನಡುವೆ ವ್ಯತ್ಯಾಸ ಮಾಡುವುದು ಸಾಧ್ಯವಿಲ್ಲ. ಪರಾತ್ಪರ ನೆಲೆಯಲ್ಲಿನ ಸಾಪೇಕ್ಷ ಬದುಕಿನಲ್ಲಿ ಪ್ರತಿಯೊಂದು ಅಚಿಂತ್ಯ. ಆದುದರಿಂದ ಸಾಪೇಕ್ಷ ದೃಷ್ಟಿಯಿಂದ ಶಕ್ತಿ ಹಾಗೂ ಶಕ್ತ ಎರಡೂ ಒಂದೇ ಎಂಬ ಸತ್ಯದ ಸಾದೃಶ್ಯಕರಣವು ತುಂಬಾ ಕಷ್ಟ. ಭಗವಾನ್ ಚೈತನ್ಯರು ಪ್ರತಿಪಾದಿಸಿದ ಅಚಿಂತ್ಯ ಭೇದ ತತ್ವವೊಂದು ಮಾತ್ರ ಉತ್ತರತೆಯ ಇಂತಹ ತೊಡಗುಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗಿರುವ ಏಕೈಕ ಆಕಾರವಾಗಿವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಸಾಪೇಕ್ಷ ದೃಷ್ಟಿಯಲ್ಲಿ ಶಕ್ತಿ ಮತ್ತೆ ಶಕ್ತ ಅಂತ ಹೇಳ್ತಾರೆ. ಶಕ್ತಿ, ಶಕ್ತಿಮಾನ್, ಇದರಲ್ಲಿ ನಾವು ಯಾವುದೇ ವ್ಯತ್ಯಾಸವನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ರಾಧಾಕೃಷ್ಣರು ಕೂಡ ಬೇರೆ ಅಲ್ಲ, ಅವರಿಬ್ಬರು ಕೂಡ ಒಂದೇ ಆಗಿದ್ದಾರೆ. ನೆಕ್ಸ್ಟ್ ಓದಿ. ಓದ್ತೇನೆ ಮಾತಾಜಿ. ಮಾತಾಜಿ. ವಾಸ್ತವವಾಗಿ ರಾಧಾರಾಣಿಯು ಶ್ರೀಕೃಷ್ಣನ ಅಂತರಂಗ ಶಕ್ತಿ ಮತ್ತು ಆಕೆಯು ಅವನ ಆಹ್ಲಾದವನ್ನು ಅನಂತವಾಗಿ ತೀವ್ರಗೊಳಿಸುತ್ತಾಳೆ. ಈ ಸಂಗತಿಯನ್ನು ಮಹಾಭಾಗವತನೊಬ್ಬನ ಸಹಾಯ ಪಡೆಯದೆ ಪ್ರತಿಶೂನ್ಯವಾದಿಗಳು ಅರ್ಥ ಮಾಡಿಕೊಳ್ಳಲಾರರು. ರಾಧಾರಾಣಿಯು ಶ್ರೀಕೃಷ್ಣನನ್ನು ಉಪಚರಿಸಲಿಕ್ಕಿರುವ ಅತ್ಯುನ್ನತ ಯಜಮಾನಿ ಎಂಬುದನ್ನು ರಾಧಾ ಎಂಬ
ಹೆಸರೇ ಸೂಚಿಸುತ್ತದೆ. ಹೀಗಿರುತ್ತಾ ಶ್ರೀಕೃಷ್ಣನಿಗೆ ಜೀವಿಗಳು ಮಾಡುವ ಸೇವೆಯನ್ನು ಅವನಿಗೆ ಮುಟ್ಟಿಸುವ ಮಾಧ್ಯಮ ಶ್ರೀಮತಿ ರಾಧಾರಾಣಿಯಾಗಿದ್ದಾಳೆ. ಆದ್ದರಿಂದ ಶ್ರೀಕೃಷ್ಣನ ಪ್ರೇಮಪೂರ್ವಕ ದಾಸರು ಎಂದು ಗುರುತಿಸಲ್ಪಡಲು ವೃಂದಾವನದಲ್ಲಿನ ಭಕ್ತರು ಶ್ರೀಮತಿ ರಾಧಾರಾಣಿಯ ಅನುಗ್ರಹವನ್ನು ಯಾಚಿಸುತ್ತಾರೆ. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಕಲಿಯುಗದ ಬದ್ಧ ಜೀವಿಗಳನ್ನು ತಾವೇ ಹೋಗಿ ಸಂಪರ್ಕಿಸುತ್ತಾರೆ. ಜೀವಿಗಳಿಗೆ ಭಗವಂತನೊಡನೆ ಇರುವ ಲೋಕೋತ್ತರ ಸಂಬಂಧದ ಅತ್ಯುನ್ನತ ತತ್ವವನ್ನು ಅವರಿಗೆ ಮುಟ್ಟಿಸುವುದು ಚೈತನ್ಯರ ಗುರಿಯಾಗಿದೆ. ಭಗವಾನ್ ಚೈತನ್ಯರ ಕಾರ್ಯ ಚಟುವಟಿಕೆಗಳು ಅವರ ಅಂತರಂಗ ಶಕ್ತಿಯ ಕ್ಲಾದಿನಿ ಸಂತೋಷ ಕೊಡುವ ಭಾಗದ ಪಾತ್ರದಲ್ಲಿದೆ. ಪರಾತ್ಪರ ಪರಮ ಪುರುಷನಾದ ಶ್ರೀಕೃಷ್ಣನು ಪಾರಮಾರ್ಥಿಕ ಬದುಕು, ಜ್ಞಾನ ಹಾಗೂ ಆನಂದಗಳ ಪೂರ್ಣ ಹಾಗೂ ಸರ್ವಶಕ್ತ ರೂಪವಾಗಿದ್ದಾನೆ. ಅವನ ಅಂತರಂಗ ಶಕ್ತಿಯು ಮೊದಲು ಸತ್ ಅಥವಾ ಇರುವುದರ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಕೃಷ್ಣನ ಅಂತರಂಗ ಶಕ್ತಿಯು ಇರುವುದರ ಬಗೆಗೆ ಅವನ ಕಾರ್ಯ ವ್ಯಾಪ್ತಿಯನ್ನು ವಿಸ್ತರಿಸುವ ಭಾಗವಾಗಿ ಕಾಣಿಸಿಕೊಳ್ಳುತ್ತದೆ. ಇದೇ ಶಕ್ತಿಯು ಪೂರ್ಣ ಜ್ಞಾನವನ್ನು ಪ್ರಕಟಿಸಿದಾಗ ಅದು ಚಿತ್ ಅಥವಾ ಸಂವಿತ್ ಆಗುತ್ತದೆ. ಈ ಚಿತ್ ಎನ್ನುವುದು ಪ್ರಭುವಿನ ಪಾರಮಾರ್ಥಿಕ ರೂಪಗಳನ್ನು ವಿಸ್ತರಿಸುತ್ತದೆ. ಕೊನೆಯದಾಗಿ ಇದೇ ಶಕ್ತಿಯು ಆಹ್ಲಾದವನ್ನು ನೀಡುವ ಮಾಧ್ಯಮವಾಗಿ ಕಾರ್ಯ ಮಾಡಿದಾಗ ಅದು ಹ್ಲಾದಿನಿ ಅಥವಾ ಲೋಕಾತೀತ ಆನಂದಪೂರ್ಣ ಶಕ್ತಿ ಎಂಬ ಅಭಿಧಾನವನ್ನು ಪಡೆಯುತ್ತದೆ. ಹೀಗೆ ಪರಮಪ್ರಭುವು ತನ್ನ ಅಂತರಂಗ ಶಕ್ತಿಯನ್ನು 3 ಪಾರಮಾರ್ಥಿಕ ನೆಲೆಗಳಲ್ಲಿ ಪ್ರಕಟಿಸುತ್ತಾನೆ. ಹರೇ ಕೃಷ್ಣ. ತನ್ನ ಅಂತರಂಗ ಶಕ್ತಿಯನ್ನ ಸಂವಿತ್ ಶಕ್ತಿ, ಸಂಧಿನಿ ಶಕ್ತಿ, ಹ್ಲಾದಿನಿ ಶಕ್ತಿ, ಈ 3 ಶಕ್ತಿಗಳಲ್ಲಿ ಅವನು ಪ್ರಕಟಗೊಳ್ತಾನೆ. ಶ್ಲೋಕ 57 ಗೊತ್ತೀರಾ? ಹೇಳ್ಕೊಡ್ಬೇಕಾ? ಹೇಳ್ತೀವಿ ಮಾತಾಜಿ. ಎಲ್ಲ ನೀವೇ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಹಂಗಾಗಿ ನಾನು ನಿಮ್ಗೆ ಹೇಳಿ ಅಂತ ಹೇಳಿ. ಹರೇ ಕೃಷ್ಣ. ಹೇಳಿ. ಸೇಯಿದು ಈ ಏಕೈಬೆ ಚೈತನ್ಯ ಗೋಸಾಯಿ ರಸ ಆಸ್ವಾದಿತೆ ದೋಂಖೋ ಹೈಲ ಏಕರಾಯಿ. ಎಲ್ಲಾರು ಒಂದ್ಸಲ ಹೇಳಿ ಮಾತಾಜಿ, ಲಲಿತಾ ಮಾತಾಜಿ ಒಂದ್ಸಲ ಎಲ್ಲಾರು. ಸೇಯಿದು ಈ ಏಬೆ ಚೈತನ್ಯ ಗೋಸಾಯಿ. ಸೇಯಿದು ಈ ಏಕೈಬೆ ಚೈತನ್ಯ ಗೋಸಾಯಿ ರಸ ಆಸ್ವಾದಿತೆ ದೊಯ್ಹೋ ಹೈಲ ಏಕರಾಯಿ. ಅನುವಾದ: ಇದೀಗ ರಸಸ್ವಾದನ ಮಾಡಲು ಅವರು ಭಗವಾನ್ ಚೈತನ್ಯ ಪ್ರಭುವಾಗಿ ಒಂದು ದೇಹದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹರೇ ಕೃಷ್ಣ. ಶ್ಲೋಕ 58 ಇಥಿಲಾಗಿ ಆಗಿ ಕರಿ ತಾರ ವಿವರಣ ಯಾಹ ಹೈತೆ ಹಯ ಗೌರೇರ ಮಹಿಮ ಕಥನ. ಇಥಿಲಾಗಿ ಆಗೆ ಕರಿ ತಾರ ವಿವರಣ. ಹೇಳಿ. ಯಾಹ ಹೈತೆ ಹಯ ಗೌರೇರ ಮಹಿಮ ಕಥನ. ಆದ್ದರಿಂದ ನಾನು ರಾಧಾ ಹಾಗೂ ಕೃಷ್ಣರ ಸ್ಥಾನವನ್ನು ಮೊದಲು ಚಿತ್ರಿಸಿ ಹೇಳುತ್ತೇನೆ. ಆ ವರ್ಣನೆಯಿಂದ ಭಗವಾನ್ ಚೈತನ್ಯರ ಮಹಿಮೆಯು ತಿಳಿಯುತ್ತದೆ. ಶ್ಲೋಕ 59 ರಾಧಿಕಾ ಹಾಯೇನ ಕೃಷ್ಣೇರ ಪ್ರಣಯ ವಿಹಾರ ಸ್ವರೂಪ ಶಕ್ತಿ ಹಾದಿನಿ ನಾಮಯಾಜಾರ. ರಾಧಿಕಾ ಹಾಯೇನ ಕೃಷ್ಣೇರ ಪ್ರಯಾಣ ವಿಕಾರ. ಸ್ವರೂಪ ಶಕ್ತಿ ಹಾದಿನಿ ನಾಮಯಾಜಾರ. ಅನುವಾದ: ಶ್ರೀಮತಿ ರಾಧಿಕಾ ಕೃಷ್ಣನ ಪ್ರೇಮದ ಪರಿವರ್ತಿತ ರೂಪ. ಆಕೆಯು ಅವನ ಅಂತರಂಗ ಶಕ್ತಿಯಾದ ಹಾದಿನಿ. ಶ್ಲೋಕ 60 ಹಾದಿನಿ ಕರಾಯ ಕೃಷ್ಣ ಆನಂದ ಸ್ವಾದನ
ह्लाद नीर द्वारा करे भक्तेरा पोषण ह्लादिनी कराय कृष्णे आनंद स्वदान ह्लादी नीर द्वारा करे भक्ತರ पोषण ಹ್ಲಾದಿನಿ ಶಕ್ತಿಯು ಕೃಷ್ಣನಿಗೆ ಸಂತೋಷ ನೀಡುತ್ತದೆ ಹಾಗೂ ಅವನ ಭಕ್ತರನ್ನು ಪೋಷಿಸುತ್ತದೆ. ಭಾವಾರ್ಥ: ಶ್ರೀಲ ಜೀವ ಗೋಸ್ವಾಮಿಯವರು ರಚಿಸಿರುವ ಪ್ರೀತಿ ಸಂದರ್ಭ ಎನ್ನುವ ಗ್ರಂಥದಲ್ಲಿ ಹ್ಲಾದಿನಿ ಶಕ್ತಿಯ ವಿಚಾರವನ್ನು ಸವಿಸ್ತಾರವಾಗಿ ಚರ್ಚಿಸಿದ್ದಾರೆ. ಭಕ್ತಿ ಸೇವೆಯು ಮಾತ್ರ ವ್ಯಕ್ತಿಯನ್ನು ಪರಮ ದೇವೋತ್ತಮ ಪುರುಷನತ್ತ ಒಯ್ಯಬಲ್ಲದು. ಭಕ್ತನು ಪರಮ ಪ್ರಭುವಿಗೆ ಮುಖಾಮುಖಿಯಾಗಿ ನಿಲ್ಲುವಂತೆ ಮಾಡಬಲ್ಲದ್ದು ಭಕ್ತಿ ಸೇವೆಯೊಂದೇ. ಪರಮ ದೇವೋತ್ತಮ ಪುರುಷನು ಭಕ್ತಿ ಸೇವೆಯಿಂದ ಆಕರ್ಷಿತನಾಗುತ್ತಾನೆ. ಹೀಗಿರುತ್ತಾ ವೈದಿಕ ತಿಳಿವಿನ ಅಂತಿಮ ಶ್ರೇಷ್ಠತೆಯು ಭಕ್ತಿ ಸೇವಾ ವಿಜ್ಞಾನದ ಕಲಿಕೆಯನ್ನು ಅವಲಂಬಿಸಿದೆ. ಈ ಮಾತುಗಳು ವೇದೋಕ್ತವೆಂದು ರೂಪ ಗೋಸ್ವಾಮಿಯವರು ಸ್ಪಷ್ಟವಾಗಿ ಹೇಳುತ್ತಾರೆ. ಭಕ್ತಿ ಸೇವೆಯನ್ನು ಸ್ವೀಕರಿಸಲು ಭಗವಂತನು ಉತ್ಸಾಹ ತೋರಲು ಇರುವ ಆ ವಿಶಿಷ್ಟ ಆಕರ್ಷಣೆ ಯಾವುದು ಮತ್ತು ಅಂತಹ ಸೇವೆಯ ಸ್ವರೂಪ ಹೇಗಿದೆ? ಪರಮ ಸತ್ಯವಾದ ಪರಮ ದೇವೋತ್ತಮ ಪುರುಷನು ಸ್ವಾವಲಂಬಿ. ಮಾಯೆ ಅಥವಾ ಅವಿದ್ಯೆ ಅವನ ಮೇಲೆ ಎಂದಿಗೂ ಪ್ರಭಾವ ಬೀರಲಾರದು ಎಂದು ವೈದಿಕ ಧರ್ಮಗ್ರಂಥಗಳು ತಿಳಿಸುತ್ತವೆ. ಆದ್ದರಿಂದ ಪರಮೋನ್ನತನನ್ನೇ ಜಯಿಸುವ ಆ ಶಕ್ತಿಯು ನಿಜವಾಗಿ ಆಧ್ಯಾತ್ಮಿಕವಾಗಿರಬೇಕು. ಇಂತಹ ಶಕ್ತಿಗೆ ಐಹಿಕ ವಿಶ್ವಾಭಿವ್ಯಕ್ತಿಯ ಜೊತೆ ಎಂತಹ ಸಂಬಂಧವೂ ಇರಲಾರದು. ಮಾಯಾವಾದಿಗಳು ಗ್ರಹಿಸಿದ ಬ್ರಹ್ಮನ್ ಸ್ಥಿತಿಯ ಆನಂದವು ಐಹಿಕವಾದದ್ದು. ಆದರೆ ಪರಮ ದೇವೋತ್ತಮ ಪುರುಷನು ಅನುಭವಿಸುವ ಆನಂದವು ಅಂತಹ ಐಹಿಕ ಸಂಯೋಜನೆಯದ್ದಾಗಿರಲು ಸಾಧ್ಯವಿಲ್ಲ. ಭಕ್ತಿ ಸೇವೆಯು ಇಬ್ಬರ ನಡುವೆ ನಡೆಯುವ ವಿನಿಮಯ ವ್ಯಾಪಾರ. ಆದ್ದರಿಂದ ಅದನ್ನು ಒಬ್ಬ ವ್ಯಕ್ತಿಯ ಆತ್ಮದಲ್ಲಿ ಹುಡುಕಲಾಗದು. ಹೀಗಾಗಿ ಬ್ರಹ್ಮಾನಂದವನ್ನು ಭಕ್ತಿ ಸೇವೆಯ ಜೊತೆ ಸಮೀಕರಿಸಲಾಗದು. ಪರಮ ದೇವೋತ್ತಮ ಪುರುಷನು ಪರಮ ದೇವೋತ್ತಮ ಪುರುಷನು 3 ಬಗೆಯ ಶಕ್ತಿಗಳನ್ನು ಪಡೆದಿದ್ದಾನೆ. ಅವು ಯಾವುವೆಂದರೆ ಹ್ಲಾದಿನಿ ಶಕ್ತಿ ಅಥವಾ ಸಂತೋಷಾನುಭವದ ಶಕ್ತಿ, ಸಂಧಿನಿ ಶಕ್ತಿ ಅಥವಾ ಅಸ್ತಿತ್ವ ಶಕ್ತಿ ಮತ್ತು ಸಂವಿತ್ ಶಕ್ತಿ ಅಥವಾ ಜ್ಞಾನಪ್ರದಾಯಕ ಶಕ್ತಿ. ವಿಷ್ಣು ಪುರಾಣದಲ್ಲಿ 1.12.69 ಪ್ರಭುವನ್ನು ಹೀಗೆ ಸಂಬೋಧಿಸಲಾಗಿದೆ: ಹೇ ಪ್ರಭುವೆ, ನೀನು ಎಲ್ಲದಕ್ಕೂ ಆಧಾರಭೂತನು. ಹ್ಲಾದಿನಿ, ಸಂಧಿನಿ ಹಾಗೂ ಸಂವಿತ್ ಎಂಬ 3 ಬಗೆಯ ಶಕ್ತಿಗಳು ಒಂದಾಗಿ ಆಧ್ಯಾತ್ಮಿಕ ಶಕ್ತಿಯಾಗಿ ನಿನ್ನಲ್ಲಿವೆ. ಆದರೆ ಸುಖ, ದುಃಖ ಹಾಗೂ ಈ ಎರಡರ ಮಿಶ್ರ ರೂಪದ ಫಲಗಳಿಗೆ ಕಾರಣವಾಗುವ ಐಹಿಕ ಪ್ರಕೃತಿ ಗುಣಗಳು ನಿನ್ನಲ್ಲಿಲ್ಲ, ಏಕೆಂದರೆ ನಿನ್ನಲ್ಲಿ ಐಹಿಕ ಗುಣಗಳೇ ಇಲ್ಲ. ಹ್ಲಾದಿನಿ ಶಕ್ತಿಯು ಪರಮ ಪುರುಷನ ಆನಂದ ಪೂರ್ಣತೆಯ ವ್ಯಕ್ತಿಗತ ಅಭಿವ್ಯಕ್ತಿಯಾಗಿದ್ದು, ಈ ಶಕ್ತಿಯ ಮೂಲಕ ಪ್ರಭುವು ಸಂತೋಷಾನುಭವ ಮಾಡುತ್ತಾನೆ. ಹ್ಲಾದಿನಿ ಶಕ್ತಿಯು ಪರಮ ಪ್ರಭುವಿನಲ್ಲಿ ಅವಿರತವಾಗಿ ಇರುವುದರಿಂದ ಭಗವಂತನು ಐಹಿಕ ಸತ್ವಗುಣದಲ್ಲಿ ಅವತರಿಸುತ್ತಾನೆಂಬ ಮಾಯಾವಾದಿಗಳ ಸಿದ್ಧಾಂತವನ್ನು ಒಪ್ಪಲಾಗದು. ಭಗವಂತನು ಪಾರಮಾರ್ಥಿಕ ಹ್ಲಾದಿನಿ ಶಕ್ತಿಯನ್ನು ಹೊಂದಿದ್ದಾನೆಂಬ ವೇದಗಳ ನಿಯಮಕ್ಕೆ ಮಾಯಾವಾದಿಗಳ ನಿರ್ಣಯವು ವಿರುದ್ಧವಾಗಿದೆ. ಭಗವದನುಗ್ರಹದಿಂದ ಭಕ್ತನೊಬ್ಬನಲ್ಲಿ ಈ ಹ್ಲಾದಿನಿ ಶಕ್ತಿಯು ಪ್ರಕಟವಾದಾಗ ಆ ಅಭಿವ್ಯಕ್ತಿಯನ್ನು ದೈವ ಪ್ರೇಮ ಎಂದು ಕರೆಯುತ್ತಾರೆ. ದೈವ ಪ್ರೇಮ ಎನ್ನುವುದು ಭಗವಂತನ ಹ್ಲಾದಿನಿ ಶಕ್ತಿಯನ್ನು ಸೂಚಿಸುವ ಒಂದು ವಿಶೇಷಣ. ಆದ್ದರಿಂದ ಪ್ರಭು ಮತ್ತು ಅವನ ಭಕ್ತರ ನಡುವೆ ವಿನಿಮಯವಾಗುವ ಭಕ್ತಿ ಸೇವೆಯು ಭಗವಂತನ ಹ್ಲಾದಿನಿ ಶಕ್ತಿಯ ಲೋಕೋತ್ತರ ಅಭಿವ್ಯಕ್ತಿಯಾಗಿದೆ. ಯಾವ ಶಕ್ತಿಯು ಪರಮ ದೇವೋತ್ತಮ ಪುರುಷನ ಅಲೌಕಿಕ ಸಂತೋಷವನ್ನು ಸದಾ ವರ್ಧಿಸುತ್ತದೋ ಅದು ಲೌಕಿಕವಾದುದಲ್ಲ. ಆದರೆ ಅದು ಲೌಕಿಕವೆಂದೇ ಆದಿಶಂಕರರ ಅನುಯಾಯಿಗಳು ಒಪ್ಪಿಕೊಂಡಿದ್ದಾರೆ. ಪರಮಪ್ರಭು ಹಾಗೂ ಅವನ ಹ್ಲಾದಿನಿ ಶಕ್ತಿಯ ವಿಚಾರದಲ್ಲಿ ಅಜ್ಞಾನಿಗಳಾಗಿರುವುದೇ ಶಂಕರಾನುಯಾಯಿಗಳ ಈ ಒಪ್ಪಿಗೆಯ ಕಾರಣ. ಈ ಅಜ್ಞಾನಿಗಳು ನಿರಾಕಾರ ಆಧ್ಯಾತ್ಮಿಕ ಆನಂದ ಹಾಗೂ ಆಧ್ಯಾತ್ಮಿಕ ಹ್ಲಾದಿನಿ ಶಕ್ತಿಯ ವೈವಿಧ್ಯಗಳ ನಡುವಣ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲಾರರು. ಹ್ಲಾದಿನಿ ಶಕ್ತಿಯು
ಭಗವಂತನಿಗೆ ಎಲ್ಲ ಪಾರಮಾರ್ಥಿಕ ಸಂತೋಷವನ್ನು ಕೊಡುತ್ತದೆ ಹಾಗೂ ಅಂತಹ ಶಕ್ತಿಯನ್ನು ಪ್ರಭುವು ತನ್ನ ಪರಿಶುದ್ಧ ಭಕ್ತನಿಗೂ ಅನುಗ್ರಹಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀರಾ ಯಾರಾದ್ರೂ? ಏನ್ ಕೇಳಿಸ್ಕೊಂಡ್ರಿ? ಭಕ್ತಿ ಸೇವೆಯು ಮಾತ್ರ ವ್ಯಕ್ತಿಯನ್ನು ಪರಮ ದೇವೋತ್ತಮ ಪರಮ ಪುರುಷನತ್ತ ಒಯ್ಯಬಲ್ಲದು. ಭಕ್ತನು ಪರಮ ಪ್ರಭುವಿಗೆ ಮುಖಾಮುಖಿಯಾಗಿ ನಿಲ್ಲುವಂತೆ ಮಾಡಬಲ್ಲದು ಭಕ್ತಿ ಸೇವೆಯೊಂದೇ. ನೋಡಿ, ಭಕ್ತಿ ಸೇವೆ ಮಾಡೋದ್ರಿಂದ ನಾವು ಭಗವಂತನ ಮುಂದೆ ಎದುರು ಬದ್ರು ನಿಂತ್ಕೋಬಹುದು ಅಂತ ಹೇಳ್ತಾ ಇದಾರೆ ಇಲ್ಲಿ ಅಲ್ವಾ. ಹಾಗಾಗಿ ಇಲ್ಲಿ ಭಕ್ತಿ ಅಂತ ಅಂದ್ರೆ ಯಾವ ರೀತಿ ಇರ್ಬೇಕು? ಆ ಒಂದು ಭಕ್ತಿ, ಶುದ್ಧ ಭಕ್ತಿ ಅಂದ್ರೆ ಯಾವುದೇ ಆಸೆ ಇರಬಾರ್ದು, ಯಾವುದೇ ಸ್ವಾರ್ಥ ಇರಬಾರ್ದು. ಭಗವಂತನ ಸಂತೋಷಕ್ಕಾಗಿ ಮಾಡೋ ಕೆಲಸವನ್ನ ಮಾಡ್ಬೇಕು. ಇದು ಶುದ್ಧವಾದ ಒಂದು ಭಕ್ತಿ ಸೇವೆ. ಅಲ್ಲಿ ಯಾವುದೇ ಸ್ವಾರ್ಥ ಇರೋದಿಲ್ಲ, ಯಾವುದೇ ಪ್ರತಿಫಲಾಪೇಕ್ಷೆ ಇರೋದಿಲ್ಲ. ಅದು ಭಗವಂತನ, ಅಲ್ಲಿ ಅವನ ಸ್ವಾರ್ಥ ಇಲ್ದೇನೆ ಭಗವಂತನ ಒಂದು ಸಂತೋಷಕ್ಕಾಗಿ ಮಾಡ್ತಾನೆ. ಅದು ಕೃಷ್ಣನಿಗೆ ತುಂಬಾ ಇಷ್ಟ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ದೇವಸ್ಥಾನದ ಒಳಗಡೆ ಒಂದು ದೊಡ್ಡ ದೊಡ್ಡ ಪವಿತ್ರವಾದ ಹೂಗಳು ಮತ್ತೆ ಎಲ್ಲವನ್ನ ಇಟ್ಕೊಂಡು ಅವನು ಪೂಜೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಹೊರಗಡೆ ಕಸವನ್ನ ಗುಡಿಸ್ತಾ ಇದ್ದಾನೆ, ದೇವಾಲಯದ ಹೊರಗಡೆ ಕಸ ಗುಡಿಸ್ತಾ ಇದ್ದಾನೆ. ಹಾಗಾದ್ರೆ ನಾರದ ಮಹರ್ಷಿಗಳು ಒಂದ್ಸಲ ನೋಡ್ತಾರೆ, ಒಳಗಡೆ ಆ ವ್ಯಕ್ತಿನೂ ಕೂಡ ಅವನು ಪೂಜೆ ಮಾಡ್ತಾ ಇದ್ದಾನೆ, ಆದ್ರೆ ಆ ಹೊರಗಡೆ ಇರೋ ವ್ಯಕ್ತಿ ಸುಮ್ನೆ ಕಸ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ, ಕಸನೆಲ್ಲ ಗುಡಿಸ್ತಾ ಇದ್ದಾನೆ. ಅವನ ಮನ್ಸಲ್ಲಿ ಏನಿದೆ, ನನ್ಗೇನು ಬೇಡ, ಭಗವಂತನ ಭಕ್ತಿ ಸೇವೆ ಒಂದು ನನ್ಗೆ, ಇದು ಭಗವಂತನ ಸೇವೆ, ಅವನ ಸೇವೆ ನಾನು ಮಾಡ್ತಾ ಇದ್ದೀನಿ ಅಂತ ಮಾಡ್ತಾ ಇದ್ದಾನೆ. ಆದ್ರೆ ದೇವಾಲಯದ ಒಳಗಡೆ ಇರುವಂತಹ ವ್ಯಕ್ತಿ ಅವನು ಫಲವನ್ನ ನಿರೀಕ್ಷಣೆ ಮಾಡ್ತಾ, ನಾನು ನಿನಗೆ ಪೂಜೆಯನ್ನ ಮಾಡ್ತೀನಿ, ನನಗೆ ನೀನು ಇಂತಹ ಫಲವನ್ನ ಕೊಡ್ಬೇಕು ಅಂತ ಕೇಳ್ಕೊಂಡ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಾರದ ಮಹರ್ಷಿಗಳು ಒಂದ್ಸಲ ಕೇಳ್ತಾರೆ, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಆಗ ಭಗವಂತ ಹೇಳ್ತಾನೆ, ಹೊರಗಡೆ ಕಸವನ್ನ ಗುಡಿಸ್ತಾ ಇದ್ದಾನಲ್ಲ ಅವನಿಗೂ ತುಂಬಾ ಶ್ರೇಷ್ಠ. ಏಕೆಂದ್ರೆ ಅವನಲ್ಲಿ ಯಾವುದೇ ಫಲದ ನಿರೀಕ್ಷಣೆ ಇಲ್ಲ, ಯಾವುದೇ ಸ್ವಾರ್ಥ ಇಲ್ಲ, ಇದು ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ಹಾಗಾಗಿ ನಾವು ಭಕ್ತಿ ಸೇವೆ ಮಾಡ್ಬೇಕು ಅಂತಂದ್ರೆ ಭಗವಂತನ ಜ್ಞಾನ ಇದ್ರೆ ಸಾಕು. ಒಂದೊಂದು ನಿಷ್ಕಪಟ, ಯಾವುದೇ ಒಂದು ಅದರಲ್ಲಿ ಯಾವುದೇ ಕಪಟ ಇಲ್ಲದೆ ಇರುವಂತಹ ಭಕ್ತಿ, ನಿಷ್ಕಾಮ ಕರ್ಮ, ಅದನ್ನ ಮಾಡೋದ್ರಿಂದ ಭಗವಂತನಿಗೆ ನಾವು ಹತ್ತಿರ ಆಗ್ಬೋದು. ಇದಕ್ಕೆ ಒಂದು ಕತೆ ಕೂಡ ಹೇಳ್ಬೋದು. ಚೈತನ್ಯ ಮಹಾಪ್ರಭುಗಳು ಒಂದ್ಸಲ ಕೀರ್ತನೆಯನ್ನ ಮಾಡ್ತಾ ಇರ್ತಾರೆ. ಆ ಕೀರ್ತನೆ ಮಾಡ್ಬೇಕಾದ್ರೆ ಒಬ್ಬ ಅವಿದ್ಯಾವಂತ ಪಾಪ, ಅವನಿಗೇನು ಓದೋದಕ್ಕೆ ಬರೋದಿಲ್ಲ, ಅವನು ಭಗವದ್ಗೀತೆ ಇಟ್ಕೊಂಡು ಓದ್ತಾ ಇರ್ತಾರೆ. ಏನು ಅರ್ಥ ಆಗ್ತಾ ಇಲ್ಲ, ಸುಮ್ಮನೆ ಚಿತ್ರ ನೋಡ್ತಾ ಇದ್ದಾರೆ ಅಷ್ಟೇನೆ. ಹಾಗಾಗಿ ಎಲ್ಲರೂ ಒಂಥರ ಅಪಹಾಸ್ಯ ಮಾಡ್ತಾ ಇರ್ತಾರೆ, ಏನು ಓದೋದಕ್ ಬರಲ್ಲ, ಆದ್ರೂ ಭಗವದ್ಗೀತೆ ಪುಸ್ತಕ ಇಟ್ಕೊಂಡು ಕಣ್ಣೀರ್ ಸುರಿಸ್ತಾ ಇದಾರಲ್ಲ ಹೇಗೆ ಅನ್ಬಿಟ್ಟು ಸುಮ್ಮನೆ ಅಪಹಾಸ್ಯ ಮಾಡ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಇದನ್ನ ಗಮನಿಸ್ತಾರೆ. ಆ ಬ್ರಾಹ್ಮಣನಿಗೆ ಸಂಸ್ಕೃತ ಓದೋದಕ್ಕೆ ಬರ್ತಾ ಇಲ್ಲ, ಪದಗಳನ್ನ ತಪ್ಪಾಗಿ ಓದ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಇವನಿಗೆ ಬರ್ದೇ ಇದ್ರು ಯಾಕಪ್ಪ ಪುಸ್ತಕ ಇಟ್ಕೊಂಡು ಈ ತರ ಎಲ್ಲ ಇದ್ ಮಾಡ್ತಾ ಇದ್ದಾನೆ ಅಂತ ಎಲ್ಲ ಮಾತಾಡ್ಕೋತಾ ಇದಾರೆ. ಆಗ ಚೈತನ್ಯ ಅವನ ಕಣ್ಣಲ್ಲಿ ನೀರು ಸುರಿತಾ ಇದೆ. ಇದನ್ನ ಗಮನಿಸಿದಂತಹ ಚೈತನ್ಯ ಮಹಾಪ್ರಭುಗಳು ಅವನ ಹತ್ರ ಬಂದ್ಬಿಟ್ಟು, ನೀನು ಗೀತೆಯನ್ನ ಓದಕ್ ಬರ್ದೇ ಇದ್ರು ಕೂಡ ಇಷ್ಟೊಂದು ಭಾವದಿಂದ ಯಾಕೆ ಓದ್ತಾ ಇದೀಯಾ, ಯಾಕೆ ನಿನ್ನಲ್ಲಿ ಕಣ್ಣೀರು ಸುರಿಸ್ತಾ ಇದೀಯಾ, ಕಣ್ಣೀರ್ ಯಾಕೆ ಬರ್ತಾ ಇದೆ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾರೆ, ನಾನು ಕೃಷ್ಣ ದೇವೋತ್ತಮ ಪರಮ ಪುರುಷ ಭಗವಂತ, ಅಂತಹ ಭಗವಂತ ಅರ್ಜುನನಿಗೆ ಸಾರಥಿಯಾಗಿ ಉಪದೇಶ ಕೊಡ್ತಾ ಇದಾರಲ್ಲ, ಇದನ್ನ ನೋಡಿ ನನ್ನ ಹೃದಯ ಕರಗ್ತಾ ಇದೆ, ಹಾಗಾಗಿ ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಹೇಳ್ತಾನೆ. ಅಂತಂದ್ರೆ ಭಗವಂತ ಸರ್ವ ಕಾರಣಗಳ ಕಾರಣ ಭಗವಂತ, ಅಂತಹ ಭಗವಂತ ನಂದ ಮಹಾರಾಜನ ಚಪ್ಪಲಿಗಳನ್ನ ತನ್ನ ತಲೆಯ ಮೇಲೆ ಹೊತ್ತು ತಿರುಗ್ತಾನೆ. ಅಂತಹ ಭಗವಂತ ಇಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ಕೆಲಸ ಮಾಡ್ತಾ ಇದ್ದಾನಲ್ಲ, ಇದನ್ನ ನೋಡಿ ನನಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಂತ ಹೇಳ್ತಾನೆ. ಈ ಮಾತು ಕೇಳಿದಾಗ ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ಸಂತೋಷ ಪಡ್ತಾರೆ. ಅವ್ರು ಹೇಳ್ತಾರೆ, ಗೀತೆಯ ನಿಜವಾದ ಅರ್ಥವನ್ನ ತಿಳಿದವನು ನೀನ್ ಮಾತ್ರ ಅಂತ ಹೇಳ್ತಾರೆ. ಹಾಗಾಗಿ ಇದು ನಾವು ತುಂಬಾ ಭಕ್ತಿ ಸೇವೆ ಅಂತ ಹೇಳಿದ್ರೆ ನಮ್ಗೆ ಎಲ್ಲಾ ಜ್ಞಾನ ಇರ್ಬೇಕು, ನಾವು ಪಂಡಿತರಾಗಿರ್ಬೇಕು, ಇಲ್ಲ, ನಾವು ಭಗವಂತನಿಗೆ ಶುದ್ಧವಾದ ಭಕ್ತಿ, ಶುದ್ಧವಾದ ಪ್ರೀತಿಯನ್ನ ಕೊಡ್ಬೇಕು. ಹೇಗೆ ಒಂದು ಸಣ್ಣ ಮಗು, ಆಗ್ತಾನೆ ಹುಟ್ಟಿದ ಮಗು ಅದು ಪೂರ್ಣವಾಗಿ ತನ್ನ ತಾಯಿಯನ್ನ ಅವಲಂಬಿಸಿರುತ್ತೆ.
ಅಲ್ವಾ? ಅದೇ ರೀತಿ ತಾಯಿ ಕೂಡ ಆ ಮಗುವಿನ ಯೋಗಕ್ಷೇಮವನ್ನ ನೋಡ್ಕೋತಾಳೆ. ಆ ಮಗು ಒಂದು ಕ್ಷಣ ಆ ಮಗುವನ್ನ ಬಿಟ್ಟು ಅವಳು ಇರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗ್ಬೇಕು. ಎಲ್ಲದರಲ್ಲೂ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಒಂದು ನಿಷ್ಕಾಮಕ್ಕೆ ಅಂತ ತಿಳ್ಕೊಂಡು ನಾವು ನಿಷ್ಕಾಮ ಕರ್ಮವನ್ನ ಮಾಡಿದಾಗ, ಯಾವುದೇ ಫಲವನ್ನ ಬಯಸದೇ ಇದ್ದಾಗ, ಯಾವುದೇ ಸ್ವಾರ್ಥ ಇಲ್ಲದೆ ಇದ್ದಾಗ ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ತೀವಲ್ಲ, ಅದು ನಿಜವಾದ ಶುದ್ಧ ಭಕ್ತಿ ಸೇವೆ ಆಗುತ್ತೆ. ಇಂತಹ ಭಕ್ತಿ ಸೇವೆಗೆ ಭಗವಂತ ಆಕರ್ಷಿತನಾಗ್ತಾನೆ. ಈ ರೀತಿಯ ಭಕ್ತಿ ಭಗವಂತ ಬೇಕು ಅಂತ ಹೇಳ್ತಾನೆ. ಹಾಗಾದ್ರೆ ಈ ಭಕ್ತಿಯಿಂದ ಏನ್ ಸಿಗುತ್ತೆ ಅಂತಂದ್ರೆ, ಈಗ ಭಗವಂತ ಲಾದಿನಿ ಶಕ್ತಿಯನ್ನ ಅನುಭವಿಸ್ತಾ ಇದ್ದಾನಲ್ವಾ, ಆ ಒಂದು ಲಾದಿನಿ ಶಕ್ತಿಯನ್ನ ಅವನು ತನ್ನ ಭಕ್ತರಿಗೂ ಕೂಡ ಕೊಡ್ತಾನೆ. ಹೇಗೆಂದ್ರೆ ತಾನೊಬ್ನೇ ಅನುಭವಿಸಲ್ಲ, ಎಲ್ಲಾ ಸಿರಿಗಳನ್ನು ಭಗವಂತ ತನ್ನ ಭಕ್ತರಿಗೂ ಕೂಡ ಅನುಗ್ರಹಿಸ್ತಾನೆ. ನಾವು ನೋಡಿದೀವಲ್ವಾ, ಗೋಲೋಕ ವೃಂದಾವನಕ್ಕೆ ಹೋದಾಗ ಅವನ ಭಕ್ತರಿಗೂ ಕೂಡ ಕೃಷ್ಣನ ತರನೇ ಇರ್ತಾರೆ ಎಲ್ಲರೂ. ಕೃಷ್ಣ ಏನೇನೋ ಒಡವೆಗಳನ್ನ ಹಾಕೋತಾರೋ ಅಂತಹ ಒಡವೆಗಳನ್ನೇ ಅವರು ಹಾಕೋತಾರೆ. ಅಲ್ಲಿ ಕಂಡಿಡಿಯೋದಕ್ಕೆ ಆಗಲ್ಲ, ಅಷ್ಟೊಂದು ಎಲ್ಲ ಒಂದೇ ತರ ಇರ್ತಾರೆ. ಹಾಗಾಗಿ ಭಗವಂತನು ಕೂಡ ಇಲ್ಲಿ ಲಾದಿನಿ ಶಕ್ತಿಯನ್ನ ತನ್ನ ಭಕ್ತರಿಗೂ ಕೊಡ್ತಾರೆ. ಹೇಗೆ ಇದನ್ನ ಅಂತ ಅಂದ್ಬಿಟ್ಟು ಒಂದ್ಸಲ ನಾರದ ಮಹರ್ಷಿಗಳು ಹೇಗೆ ಈ ಗೋಪಿಕೆಯರೆಲ್ಲ ಇಷ್ಟೊಂದು ಸಂತೋಷವಾಗಿದ್ದಾರೆ, ಇವರಲ್ಲೆಲ್ಲ ಲಾದಿನಿ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಹೇಗೆ ಇದು ಕಂಡಿಡಿಬೇಕು ಅಂದ್ಬಿಟ್ಟು ಒಂದ್ಸಲ ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣನು ಕೂಡ ನಾರದ ಮಹರ್ಷಿಗಳಿಗೆ ಇದನ್ನ ತಿಳಿಸ್ಕೊಡ್ಬೇಕು. ಇವ್ರ ಮನಸ್ಸಲ್ಲಿ ಬಂದ ತಕ್ಷಣ ಕೃಷ್ಣನಿಗೆ ಗೊತ್ತಾಗುತ್ತೆ. ಅದು ಗೊತ್ತಾದಾಗ ಅವ್ರು ಹೋಗಿ ಅರಣ್ಯದಲ್ಲಿ ಕೃಷ್ಣ ಅವಿತು ಕುತ್ಕೊಂಡ್ಬಿಡ್ತಾನೆ. ಆಗ ಗೋಪಿಕೆಯರೆಲ್ಲ ಹುಡುಕ್ತಾರೆ, ಕೃಷ್ಣ ಸಿಗ್ತಾ ಇಲ್ಲ. ಆಗ ಅವರು ಹುಡುಕ್ತಾನೆ ಆ ವಿರಹ ವೇದನೆಯಲ್ಲಿ ಕೃಷ್ಣನ ಲೀಲೆಗಳನ್ನೆಲ್ಲ ಆಡ್ತಾ ಅವ್ರ ಕಣ್ಣಲ್ಲಿ ನೀರು ಸುರಿತಾ ಇರುತ್ತೆ. ಆಗ ನಾರದ ಮಹರ್ಷಿಗಳು ನೋಡಿದಾಗ ಕೃಷ್ಣ ಬರ್ತಾನೆ. ಆಗ ಇದು ಮಹರ್ಷಿಗಳೇ ಲಾದಿನಿ ಶಕ್ತಿ ಅಂತಂದ್ರೆ, ನನ್ನಲ್ಲಿ ಇರುವಂತಹ ಒಂದು ಲಾದಿನಿ ಶಕ್ತಿ ಆ ಒಂದು ಗೋಪಿಕೆಯರಿಗೂ ಬಂದಿದೆ, ಹಾಗಾಗಿ ಅವರ ಕಣ್ಣಲ್ಲಿ ನೀರು ಸುರಿತಾ ಇದೆ. ಇದು ಶುದ್ಧ ಭಕ್ತಿ ಸೇವೆ ಅಂತ ಕೃಷ್ಣ ವಿವರಿಸ್ತಾನೆ. ಹಾಗಾಗಿ ಕೃಷ್ಣನಿಗೆ ನಮ್ಮಲ್ಲಿರುವ ಆಸ್ತಿ ಆಗಿರ್ಬೋದು, ಅಂತಸ್ತಾಗಿರ್ಬೋದು, ಬೇರೆ ಯಾವುದು ಬೇಡ. ಭಗವಂತನಿಗೆ ಬೇಕಾಗಿರೋದಂಥದ್ದು ಅವನ ಒಂದು ಸೇವೆ. ಆ ಸೇವೆ ಹೇಗಿರ್ಬೇಕಂತಂದ್ರೆ, ಅದು ನಿಷ್ಕಾಮ ಕರ್ಮವಾಗಿರ್ಬೇಕು. ಯಾವುದೇ ಫಲವನ್ನ ಬಯಸಬಾರ್ದು, ಯಾವುದೇ ಸ್ವಾರ್ಥ ಇರಬಾರ್ದು. ಭಗವಂತನ ಭಕ್ತಿ ಸೇವೆಯನ್ನ ನಾನು ಮಾಡ್ತಾ ಇದ್ದೀನಿ ಅನ್ನುವಂತಹ ಭಾವ ಬಿಟ್ರೆ ಇನ್ನು ಎಂತಹ ಭಾವ ಕೂಡ ಇರಬಾರ್ದು. ಇಂತಹ ಭಾವ ಭಗವಂತನಿಗೆ ತುಂಬಾ ಹತ್ರ ಆಗುತ್ತೆ. ಭಕ್ತನನ್ನ ಭಗವಂತನ ಬಳಿಗೆ ಕರ್ಕೊಂಡೋಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಓದಿ. ಹರೇ ಕೃಷ್ಣ. ಶ್ಲೋಕ 61. ಓದ್ಲಾ ಮಾತಾಜಿ? ಓದಿ. ಸಚ್ಚಿತ್ ಆನಂದ ಪೂರ್ಣ ಕೃಷ್ಣೇರ ಸ್ವರೂಪ ಏಕ ಈ ಚಿಚ್ಚಕ್ತಿ ತಾಜ್ರ ದರೇತಿ ನ ರೂಪ. ಹೇಳಿ ಒಂದ್ಸಲ. ಎಲ್ಲಾರು ಹೇಳ್ತೀರಾ? ಹೇಳ್ಕೊಡಿ ಮಾತಾಜಿ ಎಲ್ಲರಿಗೂ ಒಂದ್ಸಲ. ಸಚ್ಚಿದಾನಂದ ಪೂರ್ಣ ಕೃಷ್ಣೇರ ಸ್ವರೂಪ ಏಕ ಈ ಚಿತ್ ಶಕ್ತಿ ತಾಜ್ರ ಧರೇತಿ ನ ರೂಪ. ಮತ್ತಜಿ ತಾಕ್ರ ಬರುತ್ತೆ. ತಾಂಗ್ರನ ಹೇಳಿ. ಸಚ್ಚಿದಾನಂದ ಪೂರ್ಣ ಕೃಷ್ಣೇರ ಸ್ವರೂಪ ಶಕ್ತಿ ಅನುವಾದ ಓದಿ. ಭಗವಾನ್ ಕೃಷ್ಣನ ದೇಹವು ನಿರಂತರವಾದುದು, ಸತ್ ಜ್ಞಾನಪೂರ್ಣವಾದುದು, ಚಿತ್ ಹಾಗೂ ಆನಂದಪೂರ್ಣವಾದದ್ದು ಆನಂದ. ಅವನ ಒಂದು ಆಧ್ಯಾತ್ಮಿಕ ಶಕ್ತಿಯು 3 ರೂಪಗಳನ್ನು ಅಭಿವ್ಯಕ್ತಗೊಳಿಸುತ್ತದೆ. ಭಗವಂತನ ದೇಹ ಶಾಶ್ವತವಾದದ್ದು, ನಿರಂತರವಾದದ್ದು, ಆನಂದಮಯವಾದದ್ದು, ಜ್ಞಾನಪೂರ್ಣವಾದದ್ದು. ಹಾಗಾಗಿ ಅವನ ರೂಪವನ್ನ ಸಚ್ಚಿತ್ ಆನಂದ ರೂಪ ಅಂತ ಹೇಳ್ತಾರೆ. 62. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 62. ಆನಂದಾಂಶೆ ಲಾದಿನಿ ಸತಾಂಶೆ ಸಂದಿನಿ ಚಿತಾಂಶೆ ಸ್ವಮಿತ ಯಾರೇ ಜ್ಞಾನೇ ಕರಿಮಾನಿ. ಹೇಳಿ ಒಂದ್ಸಲ ಎಲ್ಲರೂ. ಆನಂದಾಶೆ ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಲಾದಿನಿಯ ಶಕ್ತಿಯು ಆನಂದದ ಮಗ್ಗುಲು, ಸಂದಿನಿ ಶಕ್ತಿಯು ಅವನ ನಿರಂತರ ಅಸ್ತಿತ್ವದ ಮಗ್ಗುಲು, ಮತ್ತು ಸಂವಿತ್ ಶಕ್ತಿಯು
ಅವಲೋಕನದ ಮಗ್ಗುಲು. ಅವಲೋಕನದ ಮಗ್ಗುಲು ಕೂಡ ಜ್ಞಾನವೆಂದೇ ತಿಳಿಯಲಾಗಿದೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವತ್ ಸಂದರ್ಭ 103 ಎಂಬ ತಮ್ಮ ಪ್ರಬಂಧದಲ್ಲಿ ಶ್ರೀಲ ಜೀವ ಗೋಸ್ವಾಮಿಯವರು ಭಗವಂತನ ಶಕ್ತಿಗಳನ್ನು ಈ ಬಗ್ಗೆ ವಿವರಿಸುತ್ತಾರೆ. ಯಾವ ಅತೀಂದ್ರಿಯ ಶಕ್ತಿಯಿಂದ ಪರಮಪ್ರಭುವು ತನ್ನ ಅಸ್ತಿತ್ವವನ್ನು ಪರಿಪಾಲಿಸಿಕೊಂಡು ಹೋಗುತ್ತಾನೋ ಅದನ್ನು ಸಂಧಿನಿ ಶಕ್ತಿ ಎಂದು ಕರೆಯುತ್ತಾರೆ. ಯಾವ ಅಲೌಕಿಕ ಶಕ್ತಿಯಿಂದ ಪ್ರಭುವು ತನ್ನನ್ನು ತಾನು ಅರಿಯುತ್ತಾನೋ ಹಾಗೂ ಇತರರು ತನ್ನನ್ನು ಅರಿಯುವುದಕ್ಕೆ ಕಾರಣವಾಗುತ್ತಾನೋ ಆ ಶಕ್ತಿಗೆ ಸಂವಿತ್ ಎಂದು ಹೆಸರು. ಮತ್ತು ಯಾವ ಅಪ್ರಾಪಂಚಿಕ ಶಕ್ತಿಯಿಂದ ತಾನು ಲೋಕಾತೀತ ಆನಂದವನ್ನು ಪಡೆದು ತನ್ನ ಭಕ್ತರು ಆನಂದದಿಂದ ಇರಲು ಕಾರಣನಾಗುತ್ತಾನೋ ಅದನ್ನು ಲಾದಿನಿ ಶಕ್ತಿ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. ಈಗ ಗೊತ್ತಾಗಿದೆ ಅಲ್ವಾ ಲಾದಿನಿ ಶಕ್ತಿ ಅಂದ್ರೆ ಏನು, ಸಂಧಿನಿ ಶಕ್ತಿ ಅಂದ್ರೆ ಏನು, ಸಂವಿತ್ ಶಕ್ತಿ ಅಂದ್ರೆ ಏನು ಅಂತ. ಹರೇ ಕೃಷ್ಣ. ಗೊತ್ತಾಯ್ತು ಮಾತಾಜಿ, ಈಗ ಗೊತ್ತಾಗಿದೆ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡ್ಲಾ? ಮಾಡಿ. ಈ ಶಕ್ತಿಗಳ ಅಖಂಡ ಪ್ರದರ್ಶನವನ್ನು ವಿಶುದ್ಧ ಸತ್ವ ಎನ್ನುತ್ತಾರೆ. ಮತ್ತು ಆಧ್ಯಾತ್ಮಿಕ ವೈವಿಧ್ಯದ ಈ ನೆಲೆಯು ಭಗವಂತನು ಇಹಲೋಕಕ್ಕೆ ಬಂದಾಗ ಇಲ್ಲಿ ಇಹಲೋಕದಲ್ಲಿ ಕೂಡ ಅಭಿವ್ಯಕ್ತವಾಗುತ್ತದೆ. ಆದ್ದರಿಂದ ಐಹಿಕ ಜಗತ್ತಿನಲ್ಲಿ ಭಗವಂತನು ತೋರುವ ಲೀಲೆಗಳು ಹಾಗೂ ಅಭಿವ್ಯಕ್ತಿಗಳು ಲೌಕಿಕವಾದುವಲ್ಲ. ಅವು ಪರಿಶುದ್ಧ ಪರಮಾರ್ಥಿಕ ನೆಲೆಗೆ ಸೇರಿದವುಗಳು. ಭಗವಂತನ ಅವಿರ್ಭಾವ ಹಾಗೂ ತಿರೋಭಾವಗಳ ದಿವ್ಯ ಸ್ವಭಾವವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹ ವ್ಯಕ್ತಿಯು ತನ್ನ ಈಗಿನ ದೇಹವೆಂಬ ತಾತ್ಕಾಲಿಕ ವಾಸಸ್ಥಾನವನ್ನು ತೊರೆದಾಗ ಭವಬಂಧನದಿಂದ ಮುಕ್ತನಾಗಲು ಅರ್ಹತೆ ಗಳಿಸುತ್ತಾನೆ. ಈ ಮಾತನ್ನು ಭಗವದ್ಗೀತೆಯು ಪುಷ್ಟೀಕರಿಸುತ್ತದೆ. ಹೀಗೆ ಅರ್ಹತೆ ಗಳಿಸಿದ ವ್ಯಕ್ತಿಯು ಪರಮ ಪುರುಷನ ಸಾನ್ನಿಧ್ಯ ಪಡೆದು ತನ್ನ ಮತ್ತು ಭಗವಂತನ ನಡುವೆ ಪ್ರೇಮ ವಿನಿಮಯ ಮಾಡಿಕೊಳ್ಳಲು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು. ಪ್ರಾಪಂಚಿಕ ಸತ್ವಗುಣದಲ್ಲಿ ರಜೋಗುಣ ಹಾಗೂ ತಮೋಗುಣಗಳ ಛಾಯೆ ಬೆರೆತಿದೆ. ಆದ್ದರಿಂದ ಪ್ರಾಪಂಚಿಕ ಸತ್ವಗುಣವನ್ನು ಮಿಶ್ರ ಸತ್ವ ಎಂದು ಕರೆಯುತ್ತಾರೆ. ಆದರೆ ವಿಶುದ್ಧ ಸತ್ವದ ಅಲೌಕಿಕ ನಾನಾ ಬಣ್ಣಗಳು ಸಕಲ ಪ್ರಾಪಂಚಿಕ ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿವೆ. ಆದ್ದರಿಂದ ಪರಮ ಪುರುಷ ಹಾಗೂ ಅವನ ಲೋಕೋತ್ತರ ಲೀಲೆಗಳನ್ನು ಅನುಭವಕ್ಕೆ ತಂದುಕೊಳ್ಳಲು ವಿಶುದ್ಧ ಸತ್ವವು ಸಮಂಜಸವಾದ ಪರಿಸರವಾಗುತ್ತದೆ. ಆಧ್ಯಾತ್ಮಿಕ ವರ್ಣ ವೈವಿಧ್ಯವು ಎಲ್ಲ ಐಹಿಕ ಸ್ಥಿತಿಗಳಿಂದ ಶಾಶ್ವತವಾಗಿ ಮುಕ್ತವಾಗಿದೆಯಲ್ಲದೆ ಅವು ಪರಮ ದೇವೋತ್ತಮ ಪುರುಷನಿಗಿಂತ ಬೇರೆಯಲ್ಲ. ಎರಡು ಪರತರ ನೆಲೆಯಲ್ಲಿವೆ. ಎರಡು ಪರತರ ನೆಲೆಯವೇ ಆಗಿವೆ. ಸಂವಿಶಕ್ತಿಯ ಪ್ರಭಾವದಿಂದಾಗಿ ಪರಮ ಪ್ರಭು ಹಾಗೂ ಅವನ ಭಕ್ತರು ಏಕಕಾಲಕ್ಕೆ ಲಾದಿನಿ ಶಕ್ತಿಯನ್ನು ಗ್ರಹಿಸುತ್ತಾರೆ. ಐಹಿಕ ಪ್ರಾಕೃತಿಕ ಗುಣಗಳು ಬದ್ಧ ಜೀವಿಯನ್ನು ನಿಯಂತ್ರಿಸುತ್ತದೆ. ಆದರೆ ಪರಮ ದೇವೋತ್ತಮ ಪುರುಷನು ಎಂದಿಗೂ ಈ ಪ್ರಕೃತಿ ಗುಣಗಳಿಂದ ಪ್ರಭಾವಿತನಾಗುವುದಿಲ್ಲ. ಈ ಅಂಶವನ್ನು ವೈದಿಕ ಸಾಹಿತ್ಯ ಕೃತಿಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪುಷ್ಟೀಕರಿಸುತ್ತವೆ. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 11ನೇ ಸ್ಕಂದ 25ನೇ ಅಧ್ಯಾಯ 12ನೇ ಶ್ಲೋಕದಲ್ಲಿ ಸ್ವಯಂ ಭಗವಾನ್ ಕೃಷ್ಣನೇ ಸತ್ವಂ ರಜತಮ ಇತಿ ಗುಣ ಜೀವಸ್ಯ ನೈವ ಮೇ ತತ್ವ ರಜಸು ಹಾಗೂ ತಮಸೆಂಬ 3 ಪ್ರಕೃತಿ ಗುಣಗಳು ಬದ್ಧ ಜೀವಿಗಳಿಗೆ ಸಂಬಂಧಪಟ್ಟವೇ ಹೊರತು ಪರಮ ದೇವೋತ್ತಮ ಪುರುಷನಾದ ನನಗೂ ಅವಕ್ಕೂ ಸಂಬಂಧವಿಲ್ಲ ಎಂದು ಹೇಳಿದ್ದಾನೆ. ಇದೇ ಮಾತನ್ನು ಮುಂದೆ ನೀಡಲಾಗಿರುವ ವಿಷ್ಣು ಪುರಾಣದ ಶ್ಲೋಕವು ಹೀಗೆ ಸಮರ್ಥಿಸುತ್ತದೆ. ಸತ್ವದಯೋ ನ ಸಂತಿಶೇ ಯತ್ರ ನ ಪಾಕೃತ ಗುಣಃ ಸ ಶುದ್ಧ ಸರ್ವ ಶುದ್ಧೇಭ್ಯ ಪುಮಾನ್ ಆದ್ಯ ಪ್ರಸೀದತು. ಪರಮ ದೇವೋತ್ತಮ ಪುರುಷನಾದ ವಿಷ್ಣುವು ಸತ್ವ ರಜಸ್ಸು ಹಾಗೂ ತಮೋ ಗುಣಗಳಿಗೆ ಅತೀತನು. ಅವನಲ್ಲಿ ಯಾವ ಐಹಿಕ ಗುಣಗಳೂ ಸೇರಿರುವುದಿಲ್ಲ. ಸಂಪೂರ್ಣ ಲೋಕೋತ್ತರ ನೆಲೆಯಲ್ಲಿ ಸ್ಥಿತನಾಗಿರುವ ಆ ಆದಿಪುರುಷನಾದ ನಾರಾಯಣನು ನಮ್ಮಲ್ಲಿ ಪ್ರಸನ್ನನಾಗಲಿ. ಶ್ರೀಮದ್ ಭಾಗವತದ
10ನೇ ಸ್ಕಂದದಲ್ಲಿ 10ನೇ ಸ್ಕಂದ 27ನೇ ಅಧ್ಯಾಯ 4ನೇ ಶ್ಲೋಕ, ಇಂದ್ರನು ಕೃಷ್ಣನನ್ನು ಈ ಮಾತುಗಳಲ್ಲಿ ಪ್ರಶಂಸಿಸುತ್ತಾನೆ. ವಿಶುದ್ಧ ಸತ್ವಂ ತವಧಾಮ ಶಾಂತಂ ತಪೋಮಯಂ ಧ್ವಷ್ಟ ರಜಸ ತಮಸಕಂ ಮಾಯಾಮಾಯೋಯಂ ಗುಣ ಸಂಪ್ರವಾಹೋ ನ ವಿದ್ಯತೆ ತೇ ಗ್ರಹಾಣು ಗ್ರಹಣಾನುಬಂಧ. ಓ ನನ್ನ ಪ್ರಭುವೇ, ನಿನ್ನ ಧಾಮವು ವಿಶುದ್ಧ ಸತ್ವ, ಅದು ಎಂದು ಐಹಿಕ ಗುಣಗಳಿಂದ ಬಾಧಿತವಾದುದಲ್ಲ. ಅಲ್ಲಿನ ಚಟುವಟಿಕೆಗಳು ನಿನ್ನ ಪಾದಗಳಿಗೆ ಸಲ್ಲಿಸಲಾಗುವ ಲೋಕೋತ್ತರ ಪ್ರೇಮ ಸೇವೆಯೇ ಆಗಿದೆ. ಭಕ್ತರ ಸಜ್ಜನಿಕೆ, ಉಗ್ರ ಸಂಯಮ ಹಾಗೂ ತಪೋನಿಷ್ಠೆಗಳು ಅವರ ಚಟುವಟಿಕೆಗಳಿಗೆ ಇಂಬು ನೀಡುತ್ತವೆ. ಅಲ್ಲದೆ ಈ ಗುಣಗಳು ರಜಸ್ಸು ಹಾಗೂ ತಮೋ ಗುಣಗಳ ಕಲ್ಮಶಗಳಿಂದ ಮುಕ್ತವಾದಂಥವು ಆಗಿವೆ. ಯಾವುದೇ ಸಂದರ್ಭದಲ್ಲೂ ಐಹಿಕ ಗುಣಗಳು ನಿನ್ನನ್ನು ಸ್ಪರ್ಶಿಸಲಾರವು. ಪ್ರಕಟ ರೂಪಕ್ಕೆ ಬಾರದಿದ್ದಾಗ ಐಹಿಕ ಪ್ರಕೃತಿ ಗುಣಗಳ ಸತ್ವಗುಣ ಸ್ಥಿತವಾಗಿವೆ ಎಂದು ತಿಳಿಯಲಾಗುತ್ತದೆ. ಬಹಿರಂಗವಾಗಿ ವ್ಯಕ್ತವಾದಾಗ ಮತ್ತು ಐಹಿಕ ಅಸ್ತಿತ್ವದ ವಿವಿಧ ರಂಗುಗಳನ್ನು ಉತ್ಪಾದಿಸುವಲ್ಲಿ ಚರುಕಾಗಿದ್ದಾಗ ಅವು ರಜೋಗುಣ ಸ್ಥಿತವಾಗಿವೆ ಎಂದು ತಿಳಿಯಲಾಗುತ್ತದೆ. ಚುರುಕಾಗಿದ್ದಾಗ ಅವು ರಜೋಗುಣ ಸ್ಥಿತವಾಗಿವೆ ಎಂದು ತಿಳಿಯಲಾಗುತ್ತದೆ. ಮತ್ತು ಕಾರ್ಯಶೀಲತೆ ಹಾಗೂ ವರ್ಣ ವೈವಿಧ್ಯಗಳು ಇಲ್ಲದೇ ಹೋದಾಗ ಪ್ರಕೃತಿ ಗುಣಗಳು ತಮೋ ಗುಣ ಸ್ಥಿತವಾಗಿದೆ ಎಂದು ಹೇಳಲಾಗುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ವಿಚಾರಮಗ್ನ ಸ್ಥಿತಿಯು ಸತ್ವಗುಣ, ಕ್ರಿಯಾಶೀಲತೆಯು ರಜೋಗುಣ ಹಾಗೂ ನಿಷ್ಕ್ರಿಯತೆಯು ತಮೋಗುಣ. ವಿಶುದ್ಧ ಸತ್ವವು ಇವಾಗ ತುಂಬಾ ಇದೆ ಮಾತಾಜಿ, ತುಂಬಾ ಇದೆ, ಸ್ವಲ್ಪ ಎಕ್ಸ್ಪ್ಲೈನ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದ. ಇಲ್ಲಿ ಈ ಶಕ್ತಿಗಳ ಅಖಂಡ ಪ್ರದರ್ಶನವನ್ನು ವಿಶುದ್ಧ ಸತ್ವ ಎನ್ನುತ್ತಾರೆ. ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಯಾವುದೋ ತಮೋಗುಣ, ರಜೋಗುಣ, ಸತ್ವಗುಣ ಇಲ್ಲ. ಅಲ್ಲಿ ಇರೋವಂಥದ್ದು ಶುದ್ಧ ಸತ್ವಗುಣ ಇದೆ. ಅಲ್ಲಿ ಭಗವಂತನು ಇಹಲೋಕಕ್ಕೆ ಬಂದಾಗ ಇಲ್ಲಿ ಕೂಡ ಅಭಿವ್ಯಕ್ತವಾಗುತ್ತದೆ. ಭಗವಂತ ಇಲ್ಲಿಗೆ ಬಂದಾಗ್ಲೂ ಕೂಡ ಆ ಒಂದು ಶುದ್ಧ ಸತ್ವಗುಣದಲ್ಲೇ ಭಗವಂತ ಇರ್ತಾನೆ. ಹಾಗಾಗಿ ಭಗವಂತನನ್ನ ನಿರ್ಗುಣ, ನಿರಾಕಾರ ಅಂತಾನೂ ಹೇಳ್ತಾರೆ, ಸುಗುಣ ಅಂತಾನೂ ಹೇಳ್ತಾರೆ. ಅಂತ ಹೇಳಿದ್ರೆ ಅಚಿಂತ್ಯ ಭೇದ ಅಭೇದ ತತ್ವ. ಅವನು ನಿರ್ಗುಣನೂ ಹೌದು, ನಿರಾಕಾರನೂ ಹೌದು, ಮತ್ತೆ ಸುಗುಣನೂ ಹೌದು, ಸಾಕಾರ ರೂಪವೂ ಹೌದು. ಇದು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಇದನ್ನೇ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳೋ ಅಂಥದ್ದು. ಯಾರು ನಿರ್ಗುಣ ನಿರಾಕಾರ ಅಂತ ಆರಾಧನೆ ಮಾಡ್ತಾರೋ ಅಂಥವ್ರೆಲ್ಲ ಬ್ರಹ್ಮಜ್ಯೋತಿಗೆ ಹೋಗ್ತಾರೆ. ಯಾರು ಭಗವಂತನ ಸಾಕಾರ ಮೂರ್ತಿಯನ್ನ ಆರಾಧನೆ ಮಾಡ್ತಾರೋ ಅವರು ಭಗವಂತನ ಗೋಲೋಕಕ್ಕೆ ಹೋಗ್ತಾರೆ. ಆದ್ದರಿಂದ ಐಹಿಕ ಜಗತ್ತಿನಲ್ಲಿ ಭಗವಂತನು ತೋರುವ ಲೀಲೆಗಳು ಹಾಗೂ ಅಭಿವ್ಯಕ್ತಿಗಳು ಲೌಕಿಕವಾದವಲ್ಲ. ಅವು ಪರಿಶುದ್ಧ ಪಾರಮಾರ್ಥಿಕ ನೆಲೆಗೆ ಸೇರಿದವುಗಳು. ಭಗವಂತನ ಆವಿರ್ಭಾವ ಹಾಗೂ ತಿರೋಭಾವಗಳ ದಿವ್ಯ ಸ್ವಭಾವವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹ ವ್ಯಕ್ತಿಯು ತನ್ನ ಈಗಿನ ದೇಹವೆಂಬ ತಾತ್ಕಾಲಿಕ ವಾಸಸ್ಥಾನವನ್ನು ತೊರೆದಾಗ ಭವಬಂಧನದಿಂದ ಮುಕ್ತನಾಗಲು ಅರ್ಹತೆ ಗಳಿಸುತ್ತಾನೆ. ಭಗವಂತನ ಬಗ್ಗೆ ಯಾರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋತಾನೋ, ಕೃಷ್ಣನು ಕೂಡ ಅವನು ನಮ್ಮ ತರನೇ ಮನುಷ್ಯ, ಅವನು ಬಂದ ಸ್ವಲ್ಪ ರಾಜಕೀಯವನ್ನ ಹೋದ ಅಂತ ತಿಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಭಗವಂತನ ಬಗ್ಗೆ ಸರಿಯಾದ ರೀತಿಯಲ್ಲಿ ಮನುಷ್ಯನಿಗೂ ಭಗವಂತನಿಗೂ ಇರುವ ವ್ಯತ್ಯಾಸವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅವನು ಈ ದೇಹವನ್ನ ಬಿಟ್ಟ ನಂತರ ತನ್ನ ದೇಹವನ್ನ ತ್ಯಾಗ ಮಾಡಿದ್ಮೇಲೆ ಅವನು ಒಂದು ಒಳ್ಳೆಯ ದೇಹವನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಅರ್ಹತೆ ಸಿಗುತ್ತೆ ಅವನಿಗೆ. ಈ ಮಾತನ್ನು ಭಗವದ್ಗೀತೆ ಪುಷ್ಟೀಕರಿಸುತ್ತದೆ. ಹೀಗೆ ಅರ್ಹತೆ ಗಳಿಸಿದ ವ್ಯಕ್ತಿಯು ಪರಮ ಪುರುಷನ ಸಾನ್ನಿಧ್ಯ ಪಡೆದು ತನ್ನ ಮತ್ತು ಭಗವಂತನ ನಡುವೆ ಪ್ರೇಮ ವಿನಿಮಯ ಮಾಡಿಕೊಳ್ಳಲು ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ ಪ್ರವೇಶಿಸಬಹುದು. ಭಗವಂತನ ಗುಣಗಳನ್ನ, ಲೀಲೆಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಭಗವಂತ ಯಾರು, ನಾನು ಯಾತಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ, ನನ್ನ ಜೀವನದ ಗುರಿ ಏನು, ಎಲ್ಲವನ್ನ ಅವನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನ ತಲುಪೋದಿಕ್ಕೆ ಸಾಧ್ಯ ಆಗುತ್ತೆ. ಪ್ರಾಪಂಚಿಕ ಸತ್ವಗುಣದಲ್ಲಿ ರಜೋಗುಣ ಹಾಗೂ ತಮೋಗುಣಗಳ ಛಾಯೆ ಬೆರೆತಿದೆ. ಈ ಒಂದು ಲೌಕಿಕ ಜಗತ್ತಿನಲ್ಲಿ ನಮ್ಗೆ 90% ರಜೋಗುಣ ತಮೋಗುಣಗಳು ತುಂಬಾಗಿರುತ್ತೆ. ಆದ್ರೆ 10% ಮಾತ್ರ ಸತ್ವಗುಣ ಇರುತ್ತೆ.
ಇರುತ್ತೆ. ಆದ್ರೆ ಅಲೌಕಿಕ ಪ್ರಪಂಚದಲ್ಲಿ ಅಲ್ಲಿ ಶುದ್ಧ ಸತ್ವಗುಣ ಇರುತ್ತೆ. ಆದರೆ ವಿಶುದ್ಧ ಸತ್ವದ ಅಲೌಕಿಕ ನಾನಾ ಬಣ್ಣಗಳು ಸಕಲ ಪ್ರಾಪಂಚಿಕ ಗುಣಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿವೆ. ಆದ್ದರಿಂದ ಪರಮಪುರುಷ ಹಾಗೂ ಅವನ ಲೋಕೋತ್ತರ ಲೀಲೆಗಳನ್ನು ಅನುಭವಕ್ಕೆ ತಂದುಕೊಳ್ಳಲು ವಿಶುದ್ಧ ಸತ್ವವು ಸಮಂಜಸವಾದ ಪರಿಸರವಾಗುತ್ತದೆ. ವಿಶುದ್ಧ ಸತ್ವಗುಣ, ಎಲ್ಲ ಗುಣಗಳನ್ನ ಮೀರಿದ ಗುಣ ಶುದ್ಧ ಸತ್ವಗುಣ. ಆ ಒಂದು ಶುದ್ಧ ಸತ್ವಗುಣ ಆಧ್ಯಾತ್ಮಿಕ ಜಗತ್ತಿನಲ್ಲಿರುತ್ತೆ. ಆ ಶುದ್ಧ ಸತ್ವಗುಣಕ್ಕೆ ಬಂದಾಗ ಮಾತ್ರ ಭಗವಂತನ ಜೊತೆ ಇರುವಂತಹ ಅವಕಾಶ ನಮ್ಗೆ ಸಿಗತ್ತೆ. ಅಂದ್ರೆ ಈ ಮೂರು ಗುಣಗಳನ್ನ ಮೀರ್ಬೇಕಾಗತ್ತೆ. ಆಧ್ಯಾತ್ಮಿಕ ವರ್ಣ ವೈವಿಧ್ಯವು ಎಲ್ಲ ಐಹಿಕ ಸ್ಥಿತಿಗಳಿಂದ ಶಾಶ್ವತವಾಗಿ ಮುಕ್ತವಾಗಿದೆ. ಇಲ್ಲದೆ ಅವು ಪರಮ ದೇವೋತ್ತಮ ಪುರುಷನಿಗಿಂತ ಬೇರೆಯಲ್ಲ, ಎರಡೂ ಪರತರ ನೆಲೆಯವೇ ಆಗಿವೆ. ಸಂವಿತ್ ಶಕ್ತಿಯ ಪ್ರಭಾವದಿಂದಾಗಿ ಪರಮಪ್ರಭು ಹಾಗೂ ಅವನ ಭಕ್ತರು ಏಕಕಾಲಕ್ಕೆ ಲಾದಿನಿ ಶಕ್ತಿಯನ್ನು ಗ್ರಹಿಸುತ್ತಾರೆ. ಇಲ್ಲಿ ಭಗವಂತ ಲಾದಿನಿ ಶಕ್ತಿಯನ್ನ ತಾನೊಬ್ಬನೇ ಅನುಭವಿಸೋದಿಲ್ಲ, ಅದನ್ನ ತನ್ನ ಭಕ್ತರಿಗೂ ಕೂಡ ಕೊಡ್ತಾನೆ. ಹಾಗಾಗಿ ಯಾರು ಭಗವಂತನ ಭಕ್ತರಾಗಿರ್ತಾರೋ ಅವ್ರ ಮುಖದಲ್ಲಿ ನೋಡ್ಬೇಕು ನೀವು, ಒಳ್ಳೆಯ ತೇಜಸ್ಸಿರುತ್ತೆ. ಅವ್ರು ಯಾವಾಗ್ಲೂ ಸಂತೋಷವಾಗಿರ್ತಾರೆ. ಇಂತಹ ಲಾಭ ನಷ್ಟ, ಸೋಲು ಗೆಲುವು, ಕೀರ್ತಿ ಅಪಕೀರ್ತಿ ಎಂಥದ್ದೇ ಇರ್ಲಿ, ಅವರು ಸ್ಥಿರ ಮನಸ್ಸು ಅವ್ರಿಗೆ ಇರುತ್ತೆ. ಯಾಕೆಂದ್ರೆ ಅವ್ರಿಗೂ ಕೂಡ ಆಹ್ಲಾದಿನಿ ಶಕ್ತಿ ಅವ್ರಿಗೂ ಕೂಡ ಸಿಕ್ಕಿರುತ್ತೆ. ಹಾಗಾಗಿ ಭಗವಂತ ಏನನ್ನೂ ಕೂಡ ತಾನು ಇಟ್ಕೊಳ್ಳೋದಿಲ್ಲ, ಅದನ್ನ ತನ್ನ ಭಕ್ತರಿಗೂ ಕೂಡ ಅನುಗ್ರಹಿಸ್ತಾನೆ. ಐಹಿಕ ಪ್ರಾಕೃತಿಕ ಗುಣಗಳು ಬದ್ಧ ಜೀವಿಗಳನ್ನು ನಿಯಂತ್ರಿಸುತ್ತವೆ. ಆದರೆ ಪರಮ ದೇವೋತ್ತಮ ಪರಮ ಪುರುಷನು ಎಂದಿಗೂ ಈ ಪ್ರಕೃತಿ ಗುಣಗಳಿಂದ ಪ್ರಭಾವಿತನಾಗುವುದಿಲ್ಲ. ಏಕೆಂದ್ರೆ ಗುಣಗಳು ಭಗವಂತನ ಕೆಳಗಡೆ ಇರೋಂಥದ್ದು. ಭಗವಂತ ಹೇಗೆ ಹೇಳ್ತಾನೋ ಹಾಗೆ ಕಾರ್ಯನಿರ್ವಹಿಸುವಂಥದ್ದು. ಹಾಗಾಗಿ ಗುಣಗಳು ನಾವು ಯಾವಾಗ ಭಗವಂತನಿಗೆ ಶರಣಾಗ್ತೀವೋ ಆಗ ಈ ಗುಣಗಳು ನಮ್ಮನ್ನ ಬಂಧಿಸೋದಿಕ್ಕೆ ಸಾಧ್ಯ ಇಲ್ಲ. ಈ ಅಂಶವನ್ನು ವೈದಿಕ ಸಾಹಿತ್ಯ ಕೃತಿಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಪುಷ್ಟೀಕರಿಸುತ್ತವೆ. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ 11.25.12 ಸ್ವಯಂ ಭಗವಾನ್ ಕೃಷ್ಣನೇ ಸತ್ವಂ ರಜಸ್ತಮ ಇತಿ ಗುಣ ಜೀವಸ್ಯ ನೈವಮೆ ಸತ್ವ ರಜಸ್ ಹಾಗೂ ತಮಸ್ಸೆಂಬ 3 ಪ್ರಕೃತಿ ಗುಣಗಳು ಬದ್ಧ ಜೀವಿಗಳಿಗೆ ಸಂಬಂಧಪಟ್ಟವೇ ಹೊರತು ಪರಮ ದೇವೋತ್ತಮ ಪರಮ ಪುರುಷನಾದ ನನಗೂ ಅವಕ್ಕೂ ಸಂಬಂಧ ಇಲ್ಲ. ಭಗವಂತನಿಗೂ ಈ ಗುಣಗಳಿಗೂ ಯಾವುದೇ ಸಂಬಂಧ ಇಲ್ಲ. ಭಗವಂತ ಇರೋವಂಥದ್ದು ಶುದ್ಧ ಸತ್ವಗುಣದಲ್ಲಿ. ಇದೇನಿದ್ರು ಬದ್ಧ ಜೀವಿಗಳಿಗೆ ಮಾತ್ರ ಈ ಗುಣಗಳು ಇರೋವಂಥದ್ದು. ಇದೇ ಮಾತನ್ನು ಮುಂದೆ ನೀಡಲಾಗಿರೋ ವಿಷ್ಣು ಪುರಾಣದ ಶ್ಲೋಕವು ಸಮರ್ಥಿಸುತ್ತದೆ. ಪರಮ ದೇವೋತ್ತಮ ಪರಮ ಪುರುಷನಾದ ವಿಷ್ಣುವು ಸತ್ವ ರಜಸ್ಸು ಹಾಗೂ ತಮೋ ಗುಣಗಳಿಗೆ ಅತೀತನು. ಆ ಮೂರು ಗುಣಗಳ ಒಡೆಯ ಯಾರು? ಭಗವಂತ. ಅವನಲ್ಲಿ ಯಾವ ಐಹಿಕ ಗುಣಗಳು ಸೇರಿರುವುದಿಲ್ಲ. ಸಂಪೂರ್ಣ ಲೋಕೋತ್ತರ ನೆಲೆಯಲ್ಲಿ ಸ್ಥಿತನಾಗಿರುವ ಈ ಆದಿಪುರುಷನಾದ ನಾರಾಯಣನು ನಮ್ಮಲ್ಲಿ ಪ್ರಸನ್ನನಾಗಲಿ. ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 10.27.4 ಇಂದ್ರನು ಕೃಷ್ಣನನ್ನು ಈ ಮಾತುಗಳಲ್ಲಿ ಪ್ರಶಂಸಿಸುತ್ತಾನೆ. ಓ ನನ್ನ ಪ್ರಭುವೆ, ನಿನ್ನ ಧಾಮವು ವಿಶುದ್ಧ ಸತ್ವ, ಅದು ಎಂದೂ ಐಹಿಕ ಗುಣಗಳಿಂದ ಬಾಧಿತವಾದುದಲ್ಲ. ಅಲ್ಲಿನ ಚಟುವಟಿಕೆಗಳು ನಿನ್ನ ಪಾದಗಳಿಗೆ ಸಲ್ಲಿಸಲಾಗುವ ಲೋಕೋತ್ತರ ಪ್ರೇಮ ಸೇವೆಯೇ ಆಗಿದೆ. ಭಕ್ತರ ಸಜ್ಜನಿಕೆ, ಉಗ್ರ ಸಂಯಮ ಹಾಗೂ ತಪೋನಿಷ್ಠೆಗಳು ಅವರ ಚಟುವಟಿಕೆಗಳಿಗೆ ಹಿಂಬು ನೀಡುತ್ತವೆ. ಅಲ್ಲದೆ ಈ ಗುಣಗಳು ರಜಸ್ಸು ಹಾಗೂ ತಮೋ ಗುಣಗಳ ಕಲ್ಮಶಗಳಿಂದ ಮುಕ್ತವಾದಂಥವು ಆಗಿವೆ. ಯಾವುದೇ ಸಂದರ್ಭದಲ್ಲೂ ಐಹಿಕ ಗುಣಗಳು ನಿನ್ನನ್ನು ಸ್ಪರ್ಶಿಸಲಾರವು. ಭಗವಂತನಿಗೆ ಹೇಗೆ ಐಹಿಕ ಗುಣಗಳು ಸ್ಪರ್ಶ ಮಾಡೋದಿಲ್ವೋ ಹಾಗೆ ಅವನ ಭಕ್ತರಿಗೂ ಕೂಡ ಈ ಗುಣಗಳು ತೊಂದರೆ ಕೊಡೋದಿಲ್ಲ. ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವೋ ಆಗ ಆ ಗುಣಗಳು ಕೂಡ ನಮಗೆ ಯಾವುದೇ ತೊಂದರೆಯನ್ನ ಕೊಡೋದಿಲ್ಲ. ಯಾಕೆಂದ್ರೆ ಮಾಯೆ, ಅವಳು 3 ಗುಣಗಳು ಅಂದ್ರೆ ಯಾರು? ಮಾಯೆ ಆಗಿರ್ತಾಳೆ. ಯಾವಾಗ ನಾವು ಭಗವಂತನಿಗೆ ಶರಣಾದಾಗ ಆ ಮಾಯೆಯು ನಮಗೆ ಯಾವುದೇ ತೊಂದರೆಯನ್ನು ಕೊಡದೆ ಯೋಗ ಮಾಯೆಯಾಗಿ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಭಕ್ತಿ ಸೇವೆಯನ್ನ ಮಾಡುವಂತಹ ಅವಕಾಶವನ್ನ ಅವಳು ಕಲ್ಪಿಸಿಕೊಡ್ತಾಳೆ. ವಿಶುದ್ಧ ಸತ್ವವು ಮೇಲಿನ ಎಲ್ಲ ಗುಣಾತ್ಮಕ ಅಭಿವ್ಯಕ್ತಿಗಳನ್ನು ಮೀರಿದ ಮೇಲಿನ ಸ್ಥಾನದಲ್ಲಿದೆ. ಈ ವಿಶುದ್ಧ ಸತ್ವದ ಮೇಲೆ ಸಂಧಿನಿ ಶಕ್ತಿಯು ಮೇಲುಗೈ ಸಾಧಿಸಿದಾಗ ಆ ಸತ್ವವು ಅಸ್ತಿತ್ವದಲ್ಲಿ ಇರುವುದೆಲ್ಲದರ ರೂಪ ಎಂದು ಗ್ರಹಿಸಬಹುದು. ಇದು ಶುದ್ಧ ಸತ್ವಕ್ಕೆ ಬಂದಾಗ ಇಂತಹ ಅನುಭವಗಳು ನಮಗೆ ಆಗುತ್ತೆ. ಅಂದ್ರೆ ಶುದ್ಧ ಸತ್ವಗುಣ ಈ 3 ಗುಣಗಳನ್ನ ಮೀರಿದಾಗ, ಶುದ್ಧ ಸತ್ವಗುಣಕ್ಕೆ ಬಂದಾಗ ಶುದ್ಧ ಭಕ್ತಿ ಸೇವೆಯ ನೆಲೆ ಏನು ಅನ್ನೋದು ಭಕ್ತನಿಗೆ ಅರ್ಥ ಆಗುತ್ತೆ. ಅಂತರಂಗ ಶಕ್ತಿಯ 3 ವಿಭಾಗಗಳಲ್ಲಿ ಸಂಧಿನಿ, ಸಂವಿತ್ ಹಾಗೂ ಲಾದಿನಿ ಶಕ್ತಿಗಳಲ್ಲಿ ಒಂದೊಂದು ಪ್ರಭುವಿನ ಬಹಿರಂಗ ಶಕ್ತಿಗಳಲ್ಲೊಂದನ್ನು ಪ್ರಭಾವಿಸುತ್ತದೆ. ಇದರಿಂದ ಬದ್ಧ ಜೀವಿಗಳು ನಡೆಸಲ್ಪಡುತ್ತಾರೆ. ಇಂತಹ ಪ್ರಭಾವವು 3 ಪ್ರಕೃತಿ ಗುಣಗಳನ್ನು ಪ್ರಕಟಿಸುತ್ತದೆ ಮತ್ತು ತಟಸ್ಥ ಶಕ್ತಿಯಾದ ಜೀವಿಗಳು ಪ್ರಭುವಿನ ನಿರಂತರ ದಾಸರೆಂಬುದನ್ನು ದೃಢವಾಗಿ ಸಾಧಿಸಿ ತೋರಿಸುತ್ತದೆ ಅಲ್ವಾ. ಭಗವಂತನಲ್ಲಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ನೋಡಿದೀವಿ ರಾಧಾರಾಣಿ, ಬಹಿರಂಗ ಶಕ್ತಿ ಪ್ರಕೃತಿ,
ತಟಸ್ಥ ಶಕ್ತಿ ನಾವು ಜೀವಿಗಳು. ಅಷ್ಟೇ ಅಲ್ಲ, ಜೀವಿಗಳು ಭಗವಂತನ ಅಂತರಂಗ ಶಕ್ತಿ ಅಥವಾ ಬಹಿರಂಗ ಶಕ್ತಿಯ ಪ್ರಭಾವಕ್ಕೊಳಪಟ್ಟಿದ್ದಾರೆ. ನಾವು ಭಗವಂತನ ಅಂತರಂಗ ಶಕ್ತಿಗೆ ಒಳಗಾದಾಗ, ಶುದ್ಧ ಭಕ್ತಿಯ ಸೇವೆಯ ನೆಲೆಗೆ ಬಂದಾಗ ನಾವು ಮೋಕ್ಷದ ಮಾರ್ಗಕ್ಕೆ ಹೋಗಬಹುದು, ಗೋಲೋಕ ವೃಂದಾವನವನ್ನ ಪ್ರವೇಶ ಮಾಡಬಹುದು. ಆದರೆ ನಾವು ಈ ಒಂದು ಬಹಿರಂಗ ಶಕ್ತಿಯ ಪ್ರಭಾವಕ್ಕೆ ಒಳಗಾದಾಗ ನಮಗೇನಾಗುತ್ತೆ, ನರಕ ಲೋಕಗಳೇ ಸಿಗ್ತಾ ಹೋಗುತ್ತೆ. ಯಾರಾದ್ರೂ ಉದಾಹರಣೆ ಕೊಡ್ತೀರಾ? ಯಾರು ಅಂತರಂಗ ಶಕ್ತಿಯಲ್ಲಿ ಇದ್ರು, ಯಾರು ಬಹಿರಂಗ ಶಕ್ತಿಯಲ್ಲಿ ಇದ್ರು ಅಂತ ಅಂದ್ಬಿಟ್ಟು? ಹರೇ ಕೃಷ್ಣ. ಅಂತರಂಗ ಶಕ್ತಿಯಲ್ಲಿ ಯಾರು ಭಗವಂತನ ಭಕ್ತಿ ಸೇವೆ ಮಾಡಿ ಅಂತರಂಗ ಶಕ್ತಿಯಲ್ಲಿ ಇದ್ರು, ಮತ್ತೆ ಒಬ್ರು ಬಹಿರಂಗ ಶಕ್ತಿಯಲ್ಲಿದ್ರು. ಮಹಾಭಾರತದ ಕಥೆಯಲ್ಲಿ ಬರುತ್ತೆ, ಭಗವದ್ಗೀತೆಯಲ್ಲಿ ಬರುತ್ತೆ. ರುಕ್ಮಿಣಿ ಅಂತರಂಗ ಶಕ್ತಿ. ಮತ್ತೆ ಬಹಿರಂಗ ಶಕ್ತಿಯಲ್ಲಿ ಯಾರಿದ್ರು? ದುರ್ಯೋಧನ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ಅಧ್ಯಾಯವನ್ನ ನಾಳೆ ಕಂಟಿನ್ಯೂ ಮಾಡೋಣ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದಕ್ಕೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಚೈತನ್ಯ ಚರಿತಾಮೃತ ಗ್ರಂಥರಾಜ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ನಾಳೆ ಇಲ್ಲ, ಇನ್ನು ಹರೇ ಕೃಷ್ಣ. ನಾಗವೇಣಿ ಹರೇ ಮಾತಾಜಿ. ಕೃಷ್ಣ. ಚಂದ್ರಿಕಾ ಮಾತಾಜಿ ನಾಳೆ ಇಲ್ಲ, ಇನ್ನು ಸೋಮವಾರ. ಭಾನುವಾರನೂ ಇಲ್ವಾ? ಇಲ್ಲ, ಅದು ಇದು ಚಾಲೆಂಜ್ ಮುಗೀತಲ್ಲ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ದಂಡೋತ್ಪನ್ನ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ನಾಗವೇಣಿ ಮಾತಾಜಿ, ಸೋಮವಾರದಿಂದ ಇದನ್ನೇ ಮುಂದುವರಿಸಬೇಕಾ ಮಾತಾಜಿ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಿಂದ ಇವರು ಎಲ್ಲಿ ಸ್ಟಾಪ್ ಮಾಡಿದ್ರು ಮಾತಾಜಿ? 63 ಮಾಡ್ಬೇಕು. 63. ಓಕೆ, 63 ಮಾತಾಜಿ. ನನಗೆ ಅದು PDF ಕಳಿಸಿ ಬಿಡಿ. ಓಕೆ ಮಾತಾಜಿ. ನನ್ನ ಹತ್ರ ಕನ್ನಡ ಬುಕ್ಕು ಇಲ್ಲ, ನನ್ನ ಹತ್ರ ಇರೋದು ಇಂಗ್ಲಿಷ್ ಬುಕ್ಕು. ಸೊ ಹಾಗಾಗಿ ನನಗೆ PDF ಕಳಿಸ್ತೀನಿ. PDF ಕಳಿಸಿದ್ರೆ ಅದನ್ನ ನಾನು ಓದ್ಕೋಬಹುದು. ಇಲ್ಲ ಅಂದ್ರೆ ನನಗೆ ಅದು ಕನ್ನಡದ ಬುಕ್ಕೇ ಇಲ್ಲ ನನ್ನ ಹತ್ರ. ಓಕೆ ಮಾತಾಜಿ, PDF ಕಳಿಸ್ತೇನೆ. ನನ್ನ ಹತ್ರ ಇಂಗ್ಲಿಷ್ ಬುಕ್ ನಾನು ತಕೊಂಡಿದ್ದು, ಹಾಗಾಗಿ ಇಂಗ್ಲಿಷ್ ಇಂದ ಕಡೆಗೆ ಸರಿಯಾಗಲ್ವಲ್ಲ. ನನ್ಗೆ ಕಳಿಸಿ ಬಿಡಿ ಮಾತಾಜಿ, ನಾನು ಸ್ವಲ್ಪ ಓದಿರ್ತೇನೆ ಅಷ್ಟೇ. ಥ್ಯಾಂಕ್ ಯು. ಸೋಮವಾರದಿಂದ ನಿಮ್ಗ? ನಮ್ಗೆ ಅದು ಹಾಕಿದ್ದೀರಲ್ವಾ ನೀವೇ 9ನೇ ತಾರೀಕು? ನೆನಪಿಲ್ಲ ಮಾತಾಜಿ. ಹೌದು, ಅದೇ ನಾವು ನೆನಪಿಟ್ಕೊಂಡಿರ್ತೇವೆ, ಯಾಕೆಂದ್ರೆ ನಮ್ಗಿದೆ ಅಂತ ನಾನ್ ನೆನಪಿಟ್ಕೊಂಡಿದ್ದೇನೆ. ಥ್ಯಾಂಕ್ ಯು. ಕಳಿಸಿ ಬಿಡಿ. ಆಯ್ತು, ಕಳಿಸ್ತೇನೆ. ಒಳ್ಳೇದಾಯ್ತು ನೀವು ನೆನಪು ಮಾಡಿದ್ದು ಸಹ, ಇಲ್ಲಾಂದ್ರೆ ನಾನು ಹುಡುಕ್ಬೇಕಿತ್ತು ಯಾರಿಗೆ ಅಂತ ಹೇಳಿ. ಅದೇ ನನಗೆ ಕಳಿಸಿ ಬಿಡಿ ಮಾತಾಡಿ. ಹರೇ ಕೃಷ್ಣ. ಆಯ್ತು. ಹರೇ ಕೃಷ್ಣ. ಮಂಡೇ ಟು ಫ್ರೈಡೆ ಅಂತ ಕಾಣುತ್ತಲ್ವಾ? ಹರೇ ಕೃಷ್ಣ. ಹೌದು, ಮಂಡೇ ಟು ಫ್ರೈಡೆ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.